ಜನರಲ್ ಮ್ಯಾನೇಜರ್ ನನಗೆ ಒಂದು ಫೋನ್ ಮಾಡಿ ಹೇಳಿದ್ದು, ನಿಮಗೆ ಒಂದು ಕೆಲಸ ಕೊಡ್ತೇವೆ, ನಾಳದೊಂದು ಕಾರ್ಯಕ್ರಮ ಉಂಟು ಅಂತ. ಎಂಥ ಕಾರ್ಯಕ್ರಮ ಅಂತ ಹೇಳುವಾಗ, ಸಹಕಾರ ರತ್ನ ಸೀತಾರಾಮ ರೈಗಳಿಗೆ ಅಧ್ಯಕ್ಷರಿಗೆ 77ನೇ ವರ್ಷದ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮ. ಬಹುಶಃ ನಾನು ಬಹಳ ಗೌರವದಿಂದ ಅವರ ಹತ್ರ ಅದರಲ್ಲಿರುವ ಒಂದು ಬಿಂದು, ಇಷ್ಟು ದೊಡ್ಡ ವ್ಯಕ್ತಿಯ ಒಂದು ಪರಿಚಯ ಹಾಗೂ ಅವರ ಜೊತೆ ಮುಂದೆ ಮಾತಾಡಲಿಕ್ಕೆ ಸ್ವಲ್ಪ ಹಿಂಜರಿದಿದ್ದ ವ್ಯಕ್ತಿ ಇವತ್ತು ಅವರೆದುರು ಪ್ರಾಸ್ತಾವಿಕ ಮಾಡೋದು ಹೇಳಿದರೆ ನನಗೆ ಬಹಳ ಹೆದರಿಕೆ ಆಗ್ತಾಯಿತ್ತು. ಆದರೂ ಅವರೊಂದಿಗಿನ ಒಂದು 47 ವರ್ಷಗಳ ಒಡನಾಟ ನನ್ನೊಡನೆ ಇದ್ದುದರಿಂದ ಏನೋ ಸ್ವಲ್ಪ ಧೈರ್ಯ ಬಂತು, ಹಾಗೆ ಒಪ್ಪಿಕೊಂಡಿದ್ದೇನೆ. ಇವತ್ತು ಈ ಪ್ರಾಸ್ತಾವಿಕ ಭಾಷಣಕ್ಕಾಗಿ ನಾನಿಲ್ಲಿ ಇಟ್ಟುಕೊಂಡಿದ್ದೇನೆ. ಮೊನ್ನೆ ಒಂದು ಪುಸ್ತಕವನ್ನು ಓದ್ತಿರುವಾಗ, ಬಹುಶಃ ನನಗೆ ಅಧ್ಯಕ್ಷರು ಒಂದು ನಿವೃತ್ತ ಜೀವನವನ್ನು ಒದಗಿಸಿಕೊಟ್ಟಿದ್ದಾರೆ. ಪುಸ್ತಕವನ್ನು ಓದುತ್ತಿರುವಾಗ ಅದರದ್ದು ಒಕ್ಕಣೆ ಇತ್ತು, ಮಾನವನ ಎತ್ತರ ಆಗಸದ ಏರಿಗೆ ಅಂತ. ಅಂದರೆ ಮಾನವ ಆಗಸದ ಎತ್ತರಕ್ಕೆ ಮುಟ್ಟ ಏರಬಹುದು ಅಂತೇಳುವಂಥ ಒಂದು ಒಕ್ಕಣೆ. ನನಗೆ ಆಗ ದೊಡ್ಡ ಅರ್ಥ ಆಗಲಿಲ್ಲ. ಆದರೆ ಇವತ್ತು ಪ್ರಾಸ್ತಾವಿಕವಾಗಿ ನಿಂತಂಥ ನಿಮ್ಮ ಮುಂದೆ ಈ ಒಕ್ಕಣೆ ಬಹಳ ಸೂಕ್ತ ಅಂತ ಹೇಳುವಂಥ ಅಭಿಪ್ರಾಯ ನನ್ನಲ್ಲಿ ಬಂದಿದೆ. ಸುಮಾರು 54 ವರ್ಷಗಳಿಂದ ಸಹಕಾರ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದು, 1998ರಿಂದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ 10 ವರ್ಷಗಳ ನಿರ್ದೇಶಕರಾಗಿ, ಅದರಲ್ಲಿ 6 ವರ್ಷ ಉಪಾಧ್ಯಕ್ಷರಾಗಿ, ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಒಕ್ಕೂಟದಲ್ಲಿ 18 ವರ್ಷಗಳ ಕಾಲ ನಿರ್ದೇಶಕರಾಗಿ, ಅದರಲ್ಲಿ 2.5 ವರ್ಷ ಅಧ್ಯಕ್ಷರಾಗಿ ಸಂಸ್ಥೆಯನ್ನು ರಾಜ್ಯದಲ್ಲಿ ಮಾದರಿಯಾಗಿ ಗುರುತಿಸಲ್ಪಡುವಂತೆ ಮಾಡಿದ ಕೀರ್ತಿ ಶ್ರೀ ರೈಗಳದ್ದು. ರಾಜ್ಯ ಹಾಲು ಉತ್ಪಾದಕರ ಮಹಾಮಂಡಲದಲ್ಲಿ 5 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಜಿಲ್ಲೆಯ ಹಳ್ಳಿಗಳಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಸ್ಥಾಪಿಸಲು ಕಾರಣಕರ್ತರಾದವರು ಶ್ರೀ ರೈಗಳು. ಸವಣೂರು ಸಿ ಎ ಬ್ಯಾಂಕಿನ ನಿರ್ದೇಶಕರಾಗಿ ಆಯ್ಕೆಗೊಂಡು ಸತತ 25 ವರ್ಷಗಳ ಕಾಲ ಅಧ್ಯಕ್ಷರಾಗಿ ನಿರ್ವಹಿಸಿದ ಅನುಭವ ಶ್ರೀ ರೈಗಳಿಗೆ ಇರುತ್ತದೆ. ಮಂಗಳೂರಿನ ಶ್ರೀ ರಾಮಕೃಷ್ಣ ಕೋಆಪರೇಟಿವ್ ಸೊಸೈಟಿಯಲ್ಲಿ 25 ವರ್ಷಗಳಿಂದ ನಿರ್ದೇಶಕರಾದ ಅನುಭವ ಇರುವ ಶ್ರೀ ರೈಗಳು ಇತ್ತೀಚೆಗೆ ಮಂಗಳೂರಿನ ಅಡಿಕೆ ಸಂಸ್ಥೆಯ ಮಾಸಿನ ಅಧ್ಯಕ್ಷರಾಗಿ ಕೂಡ ಆಯ್ಕೆಯಾಗಿರುತ್ತಾರೆ. ಸುಳ್ಯ ಹಾಗೂ ಪುತ್ತೂರು ತಾಲೂಕಿನ ನಷ್ಟದಲ್ಲಿದ್ದ ಕೆಲವು ಸಹಕಾರ ಸಂಘಗಳನ್ನು ಪುನಶ್ಚೇತನಗೊಳಿಸಿದ ಕೀರ್ತಿ ಕೂಡ ಶ್ರೀ ರೈಗಳಿಗಿದೆ. ಸಹಕಾರ ಸಂಸ್ಥೆಯಲ್ಲಿ ಕೈಯಾಡಿಸಿದ ಸಂಘಗಳನ್ನು ಎತ್ತರಕ್ಕೆ ಕೊಂಡೊಯ್ದು ಕೀರ್ತಿ ಶ್ರೀ ಸೀತಾರಾಮ ರೈಗಳಿಗಿದ್ದು, ಮೇಲಿನ ಸಂಘ ಸಂಸ್ಥೆಗಳಿಗೆ ದುಡಿದ ಅನುಭವ ಹಾಗೂ ಅದನ್ನೆಲ್ಲವನ್ನು ಒಂದು ಕಡೆ ಎರಕ ಹೊಯ್ದು 2002ರಲ್ಲಿ ಪುತ್ತೂರಿನಲ್ಲಿ ಆದರ್ಶ ವಿದ್ಯೋದ್ದೇಶ ಸಹಕಾರ ಸಂಘ ಹೇಳುವ ಸಂಸ್ಥೆಯನ್ನು ಪ್ರಾರಂಭಿಸಿದರು. ಸಹಕಾರಿ ಕ್ಷೇತ್ರದಲ್ಲಿ ತನ್ನ ಸಹಕಾರ ತತ್ವಗಳನ್ನು ತನ್ನ ರಕ್ತದ ಕಣಕಣದಲ್ಲಿ ಅಳವಡಿಸಿಕೊಂಡ ಶ್ರೀ ರೈಗಳು ಸಂಸ್ಥೆಯನ್ನು ಶಿಸ್ತುಬದ್ಧವಾಗಿ ಕಟ್ಟಿ ಬೆಳೆಸಿದರು. ಇಲ್ಲಿ ನಮ್ಮ ಬಸವಣ್ಣನವರ ಒಂದು ವಚನದಲ್ಲಿ ಈ ರೀತಿ ಇದೆ: ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು. ಈ 2 ಅಂಶಗಳನ್ನು ಮನಗೊಂಡು ಅವರು ಈ ಒಂದು 14 ಶಾಖೆಗಳಿಂದ ಇದನ್ನು ಅಳವಡಿಸಿ ಅದನ್ನು ಶಿಸ್ತುಬದ್ಧವಾಗಿ ಬೆಳೆಸಿದವರು ಶ್ರೀ ರೈಗಳು. ಸಹಕಾರ ಸಂಘದಲ್ಲಿ ಶಿಸ್ತು ಹಾಗೂ ಆಡಳಿತ ವ್ಯವಸ್ಥೆಯಲ್ಲಿ ಉತ್ತಮ ಸುಧಾರಣೆಯನ್ನು ತಂದು ಇಂದು 14 ಸಂಸ್ಥೆಗಳಲ್ಲಿ ಕೂಡ ಈ ಒಂದು ಸಂಸ್ಥೆಯ ವಿದ್ಯುದ್ದೇಶ ಸಹಕಾರ ಸಂಘಗಳಲ್ಲಿ ಕೆಲಸ ಮಾಡುತ್ತಿದ್ದು, ಎಲ್ಲ ಸಂಘಗಳು ಉತ್ತಮ ರೀತಿಯಲ್ಲಿ ಕಾರ್ಯಾಚರಿಸುತ್ತಿರುವುದು ಶ್ರೀ ರೈಗಳ ಆಡಳಿತಕ್ಕೆ ಒಂದು ಹಿಡಿದ ಕನ್ನಡಿಯಾಗಿರುತ್ತದೆ. ಒಬ್ಬ ವ್ಯಕ್ತಿ ಜೀವಿತದಲ್ಲಿ ಸಮಯ ಪರಿಪಾಲನೆ, ಪ್ರಾಮಾಣಿಕತೆ ಹಾಗೂ ಮಾನವೀಯತೆ ಇವು 3 ಇದ್ದಲ್ಲಿ ಪ್ರಶಸ್ತಿಗಳನ್ನು ಅವರನ್ನು ಹುಡುಕಿಕೊಂಡು ಬರ್ತವೆ ಅಂತ ಹೇಳುವಂಥ ಒಂದು ಮಾತಿದೆ. ಅದೇ ರೀತಿ ಇವರು ಸಹಕಾರ ಸಂಘಕ್ಕೊಂದು ಶಕ್ತಿ, ಸಹಕಾರಿ ಕ್ಷೇತ್ರಕ್ಕೆ ಇವರೊಂದು ಆಸ್ತಿ. ಅರಸಿ ಬಂದಿದೆ ಇವರನ್ನು ಸಹಕಾರ ರತ್ನ ಪ್ರಶಸ್ತಿ. ಸಹಕಾರಿ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಯನ್ನು ಗುರುತಿಸಿದ ಕರ್ನಾಟಕ ರಾಜ್ಯ ಸರ್ಕಾರವು ಶ್ರೀ ರೈಗಳನ್ನು ಸಹಕಾರಿ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತದೆ. ಇದು ಇವರು ಮಾಡಿದಂಥ ಸಾಧನೆಯ ದೊಡ್ಡ ಒಂದು ಮೇರು ಪರ್ವತ. ಆದರ್ಶ ವಿದ್ಯುದ್ದೇಶ ಸಹಕಾರ ಸಂಘ ಪ್ರಾರಂಭಗೊಂಡು ಇವತ್ತಿನವರೆಗೆ ಶ್ರೀ ಸೀತಾರಾಮಯ್ಯಗಳು ಅದರ ಅಧ್ಯಕ್ಷರಾಗಿದ್ದುಕೊಂಡು ಮುನ್ನಡೆಸುತ್ತಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆಲ್ಲ ಬಹಳ ಸಂತೋಷವಾಗ್ತಾ ಇದೆ.
ಸಿಬ್ಬಂದಿಗಳನ್ನು ಸಂಘಕ್ಕೆ ಸಿಬ್ಬಂದಿಗಳ ನೇಮಕಾತಿ ವಿಚಾರದಲ್ಲಿ ಕೂಡ ಅವರು ಬಹಳ ಉದಾರತೆಯಿಂದ ಮಾನವೀಯತೆಯನ್ನು ಕೂಡ ಮೆರೆದಿದ್ದಾರೆ. ನೇಮಕ ಮಾಡುವಾಗ ಎಲ್ಲ ಜಾತಿ ವರ್ಗದವರಿಗೆ ಮನ್ನಣೆ ನೀಡುವಂಥದ್ದು ಇಲ್ಲಿ ನಾವು ಗಮನಿಸಬೇಕಾದ ಅಂಶ. ಈ ಒಂದು ಇವತ್ತಿನ ಸದರಿ 75ನೇ ವರ್ಷದ ಕಾರ್ಯಕ್ರಮ ನಾವು 2 ವರ್ಷದ ಹಿಂದೆ ಸವಣೂರಿನಲ್ಲಿ ಬೃಹತ್ ಜನಸ್ತೋಮದ ಎದುರು ನಾವೆಲ್ಲ ನೋಡಿದ್ದೇವೆ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ, ಆನಂದಿಸಿದ್ದೇವೆ. ಇವತ್ತು 77ನೇ ವರ್ಷದ ಕಾರ್ಯಕ್ರಮ ಸಂಘದ ಸಿಬ್ಬಂದಿಗಳಾಗುವುದು ನಮಗೆಲ್ಲ ಹೆಮ್ಮೆ ವಿಚಾರ. ಅವರಿಗೆ ಮುಂದಿನ ಈ ಒಂದು ಲವಲವಿಕೆ ಏನಿದೆ ಆ ಲವಲವಿಕೆ ಇನ್ನು ಮುಂದೆ ಕಡೆ ಇದೇ ರೀತಿ ಇರಲಿ, ಹಾಗೂ ಸಿಬ್ಬಂದಿಗಳ ಒಂದು ಹಾರೈಕೆ ಅವರ ಮೇಲೆ ಇರಲಿ ಅಂತ ಹೇಳುವಂಥ ಅಭಿಪ್ರಾಯವನ್ನು ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ಧನ್ಯವಾದ. ನಾವು ಅವರನ್ನು ಎಲ್ಲ ನಮ್ಮ ಸ್ಟಾಫಿನ ಪರವಾಗಿ ಅವರನ್ನು 72ನೇ ವರ್ಷದ ಸಂದರ್ಭದಲ್ಲಿ ಅವರನ್ನು ಹುಟ್ಟುಹಬ್ಬ ಆಚರಣೆಗಳನ್ನು ನಾಲ್ಕರ ವತಿಯಿಂದ ಆಚರಿಸಬೇಕೆಂದು ಮೊನ್ನೆ ಇದು ನಿರ್ಣಯ ಮಾಡಿಕೊಂಡ ಹಿನ್ನೆಲೆಯಲ್ಲಿ ನಾವು ಇವತ್ತು ವೇದಿಕೆಯಲ್ಲಿ ಈ ದಿನ ಇದು ಸಮಾರಂಭದ ಅಧ್ಯಕ್ಷತೆ ವಹಿಸಲಿರುವ ನಮ್ಮ ಬಾಲ್ಯಟೆ ಅವರು ನಮ್ಮ ಇದ್ದೆ ಬೆಟ್ಟಂಬಡಿ ಸಹಕಾರ ಸಂಘದ ಅಧ್ಯಕ್ಷರಾಗಿದ್ದುಕೊಂಡು ಪ್ರಸ್ತುತ SCTC ಬ್ಯಾಂಕ್ ಮಂಗಳೂರು ಇದರ ನಿರ್ದೇಶಕರಾಗಿ 3 ಸಲ ಇವರ ನಿರ್ದೇಶ ಆಯ್ಕೆಯಾಗಿರ್ತಾರೆ. ಇವರು ನಮ್ಮ ಕೇಳಿಕೊಂಡ ಮೇರೆಗೆ ಇವರು ಒಪ್ಪಿಕೊಂಡಿರ್ತಾರೆ. ಇವತ್ತು ನಮ್ಮ ಸಂಘದ ನೌಕರ ವತಿಯಿಂದ ಆಚರಿಸುವ ಅಧ್ಯಕ್ಷರ ಹುಟ್ಟುಹಬ್ಬನ ಸಮಾರಂಭದಲ್ಲಿ ಇವರು ಅಧ್ಯಕ್ಷತೆ ವಹಿಸ್ತಾರೆ. ಅವರಿಗೆ ನಮ್ಮ ನೌಕರ ಸಂಘದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಸ್ಮರಣಿಕೆಯಿಂದ ಸ್ವಾಗತಿಸಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿ ಹರಿಯಾಡ್ಕ ಶ್ರೀ ಲಕ್ಷ್ಮೀನಾರಾಯಣ ಶೆಟ್ಟಿ ಇವರನ್ನು ಆದರ್ಶ ಸಂಸ್ಥೆಯ ಇವತ್ತಿನ ಸಮಾರಂಭದಲ್ಲಿ ಶುಭಾಶಯದ ನುಡಿಯನ್ನು ಸಲ್ಲಿಸಲಿಕ್ಕಿರುವವರು ಶ್ರೀಯುತ ಬಾಪು ಸಾಹೇಬ್, ನಿರ್ದೇಶಕರು ಆದರ್ಶ ಸಂಸ್ಥೆ. ಇವರನ್ನು ಕುಂಬ್ರ ಶಾಖೆಯ ವಿನುತಾ ಪಿ ಇವರು ಗೌರವಿಸಬೇಕೆಂದು ವಿನಂತಿಯನ್ನು ಮಾಡ್ತಾ ಇದ್ದಾನೆ. ಇವತ್ತಿನ ಕೇಂದ್ರ ಬಿಂದು ನಮ್ಮೆಲ್ಲರ ಶ್ರೀಯುತ ಸವಣೂರು ಸೀತಾರಾಮಯ್ಯವರನ್ನು ಸುಳ್ಯ ಶಾಖೆಯ ಸೀನಿಯರ್ ಮ್ಯಾನೇಜರ್ ಶ್ರೀಯುತ ಮನೋಜ್ ಕುಮಾರ್ ಇವರು ಗೌರವಿಸಬೇಕೆಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಶ್ರೀಮತಿ ಕಸ್ತೂರಿ ಕಲಾಯಸರೈ ಇವರನ್ನು ಉಜಿರೆ ಶಾಖೆಯ ಶ್ರೀಮತಿ ವಾಣಿಶ್ರೀ ಇವರು ಗೌರವಿಸಬೇಕೆಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ವೇದಿಕೆಯಲ್ಲಿರತಕ್ಕಂಥ ದೀಪ ಪ್ರಜ್ವಲನೆಯನ್ನು ಮಾಡಿದಂಥ ಅತಿಥಿಗಳೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಕ್ರಮನ ಮುಂದುವರಿಸ್ತಾ ಇದ್ದೇವೆ. ಸಹಕಾರಿ ರಂಗದಲ್ಲಿ ತನ್ನ ಎಲ್ಲ ಸೇವೆಯನ್ನು ಸಲ್ಲಿಸಿ ನಮ್ಮ ಘನ ಸರ್ಕಾರ ಸಹಕಾರಿ ರತ್ನ ಪ್ರಶಸ್ತಿಯನ್ನು ನೀಡಿ ಪುರಸ್ಕಾರವನ್ನು ಪಡೆದಂತಹ ಸವಣೂರು ಸೀತಾರಾಮ ರೈಗಳು 77ನೇ ಹುಟ್ಟುಹಬ್ಬದ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಬಹುಶಃ ಈ ಒಂದು ಸಂದರ್ಭ ಸ್ಮರಣೀಯವಾಗಿದೆ ಎನ್ನುವಂಥದ್ದನ್ನು ನಾವೆಲ್ಲರೂ ಕಂಡಿದ್ದೇವೆ. ಈ ವೇದಿಕೆಯಲ್ಲಿ ಉಪಸ್ಥಿರತಕ್ಕಂತಹ ಸಹಕಾರಿ ರತ್ನ ಡಾಕ್ಟರ್ ಸೀತಾರಾಮ ರೈ ಅವರೇ, ಅವರ ಶ್ರೀಮತಿಯವರೇ, ವೇದಿಕೆಯಲ್ಲಿ ಉಪಸ್ಥಿರತಕ್ಕಂತಹ ಎಲ್ಲ ಗಣ್ಯಾತಿ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರತಕ್ಕಂತಹ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ಆದರ್ಶ ವಿವಿಧೋದ್ದೇಶ ಸಹಕಾರಿ ಸಂಸ್ಥೆಯ ಎಲ್ಲ ಆಡಳಿತಾಧಿಕಾರಿಗಳೇ ಹಾಗೂ ಸಿಬ್ಬಂದಿ ವರ್ಗದವರೇ, ಬಹುಶಃ ಒಬ್ಬ ಅನ್ನದಾತನನ್ನು ಯಾವ ರೀತಿ ಪುರಸ್ಕಾರವನ್ನು ಮಾಡಬೇಕು ಎನ್ನುವಂಥದ್ದನ್ನು ಆದರ್ಶ ವಿವಿಧೋದ್ದೇಶ ಸಹಕಾರಿ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳಿಂದ ಎಲ್ಲ ಸಹಕಾರಿಗಳು ಕಲಿಬೇಕಾದಂತಹ ವಿಚಾರ ಎನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಪ್ರಥಮ ಬಾರಿಗೆ ಸಂತೋಷ ಪಡ್ತೇನೆ. ಬಹುಶಃ ಸೀತಾರಾಮರೈಗಳು ಕೈಯಾಡಿಸದ ಯಾವುದೇ ಒಂದು ಕೈಗಾರಿಕೆ ಇರಬಹುದು, ಇನ್ನಿತರ ಸಂಘ ಸಂಸ್ಥೆಗಳಿರಬಹುದು, ಧಾರ್ಮಿಕ ಸಾಮಾಜಿಕ ಕ್ಷೇತ್ರಗಳಿರಬಹುದು, ಸಹಕಾರಿ ರಂಗದಲ್ಲಿ
ಒಬ್ಬ ಉದ್ಯೋಗಿಯಾಗಿ ಯಾವ ರೀತಿಯಿಂದ ಸಹಕಾರಿ ಸಂಸ್ಥೆಯನ್ನು ನಡೆಸಬಹುದು ಎನ್ನುವುದನ್ನು ನಾವೆಲ್ಲರೂ ಮನಗಾಣುವಂತಹ ಕೆಲಸ ಕಾರ್ಯಗಳನ್ನು ಸೀತಾರಾಮ ರೈಗಳಿಂದ ಕಂಡಿದ್ದೇವೆ. ಬಹುಶಃ ಸೀತಾರಾಮ ರೈಗಳು ಮೊನ್ನೆ ಹೇಳ್ತೇವೆ ಹೊರತು ತಾನು ಯಾವ ಸಂಸ್ಥೆಯಲ್ಲಿ ಯಾವ ರೀತಿಯಾಗಿ ದುಡಿದಿದ್ದೇನೆ ಎನ್ನುವಂಥದ್ದನ್ನು ಹೇಳುವವರು ಬಹಳ ವಿರಳ. ಆದರೆ ಸೀತಾರಾಮ ರೈಗಳು ತನ್ನ ಜೀವನದ ಮೆಲುಕನ್ನು ಹಾಕುವಂತಹ ಸಂದರ್ಭ, ತಾನು ಹೇಗಿದ್ದೆ, ತಾನು ಹೇಗಾಗಿದ್ದೇನೆ ಎನ್ನುವುದರ ಬಗ್ಗೆ ಹೇಳ್ತಾ ಇಲ್ಲ, ಹಿಂದೆ ಹೇಗಿದ್ದೆ ಎನ್ನುವುದರ ಬಗ್ಗೆ ಮೆಲುಕನ್ನು ಹಾಕುವಂತಹ ಒಬ್ಬ ದೊಡ್ಡ ಮನಸ್ಸಿನ ಸಿರಿವಂತ ಒಬ್ಬ ಬಂಧು ಎನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಪ್ರಥಮವಾಗಿ ಸಂತೋಷ ಪಡ್ತೇನೆ. ಬಹುಶಃ ಸೀತಾರಾಮ ರೈಗಳು ಹಿಂದಿನ ಜೀವನವನ್ನು ಒಬ್ಬ ಸಹಕಾರಿಯಾಗಿ ನಾನು ಯಾವ ರೀತಿಯಿಂದ ಬೆಳೆದಿದ್ದೇನೆ ಎನ್ನುವಂಥದ್ದನ್ನು ಹೇಳ್ತಾರೆ. ತನ್ನ ದಟ್ಟ ಕಾಡಿನಲ್ಲಿ ನಡೆದುಕೊಂಡು ತನ್ನ ಯಾನವನ್ನು ಮಾಡಿ ಇವತ್ತು ಸಂತೃಪ್ತವಾದ ಜೀವನವನ್ನು ಸಾವಿರಾರು ಮಂದಿಗೆ ಉದ್ಯೋಗದಾತರಾಗಿ ಎಲ್ಲರ ಮನಸ್ಸಿನಲ್ಲಿ ಉಳಿಯುವಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಬಹುಶಃ ಸಾಮಾಜಿಕವಾಗಿ ನೋಡ್ತಿದ್ರೆ ಬಂಟ ಸಮಾಜ ಇವತ್ತು ಒಬ್ಬ ಹೆಗ್ಗುರುತನ್ನ ಕೊಟ್ಟಂತಹ ಒಬ್ಬ ವ್ಯಕ್ತಿ. ಪುತ್ತೂರು ತಾಲೂಕಿಗೆ ಏನೂ ಇಲ್ಲದಂತಹ ಸಂದರ್ಭದಲ್ಲಿ ಬಂಟರ ಭವನವನ್ನ ತನ್ನ ನೇತೃತ್ವವನ್ನು ವಹಿಸಿಕೊಂಡು ಅಷ್ಟೊಂದು ಸುಂದರವಾದ ಕಟ್ಟಡವನ್ನು ರಚಿಸಿ ಸಮಾಜಕ್ಕೆ ಅರ್ಪಣೆ ಮಾಡಿದಂತಹ ಒಬ್ಬ ವ್ಯಕ್ತಿ. ಇವತ್ತು ಸಹಕಾರಿ ರಂಗ ನೋಡಬಹುದು. ಸಹಕಾರಿ ರಂಗದಲ್ಲಿ ಆದರ್ಶ ವಿವಿಧೋದ್ದೇಶ ಸಹಕಾರಿ ಸಂಘವನ್ನ ಉತ್ತುಂಗಕ್ಕೆ ಏರಿಸಿ ಇಷ್ಟೊಂದು ಜನರಿಗೆ ಉದ್ಯೋಗ ಅನ್ನದಾತರಾಗಿ ಉದ್ಯೋಗವನ್ನು ನೀಡಿದಂತಹ ಒಬ್ಬ ಧೀಮಂತ ನಾಯಕ ಎನ್ನಬಹುದು. ಅದೇ ರೀತಿ ಈ ಪ್ರಶಾಂತ್ ಮಹಲ್ ಹೋಟೆಲನ್ನು ನಿರ್ಮಾಣ ಮಾಡಿ ಪುತ್ತೂರಿಗೆ ಒಂದು ಗರಿಯನ್ನು ಒದಗಿಸಿರತಕ್ಕಂತಹ ಒಬ್ಬ ವ್ಯಕ್ತಿ. ಬಹುಶಃ ಅವರಿಗೆ ಪ್ರಶಾಂತ್ ಮಹಲ್ ಹೋಟೆಲನ್ನು ಕಟ್ಟಬೇಕಾದಂತಹ ಪರಿಸ್ಥಿತಿ ಇರಲಿಲ್ಲ, ತನ್ನ ಜೀವನಕ್ಕಾಗಿ ಮಾಡಲಿಲ್ಲ, ಇಡೀ ಪುತ್ತೂರಿನ ಪೇಟೆಗೆ ಒಂದು ಗರಿ ಬರುವ ರೀತಿಯಿಂದ ಮಾಡಿದ್ದಾರೆ. ಅದೇ ರೀತಿ ವಿದ್ಯಾಸಂಸ್ಥೆ, ಇವತ್ತು ವಿದ್ಯಾರಶ್ಮಿ ವಿದ್ಯಾಸಂಸ್ಥೆಯನ್ನ ಒಬ್ಬ ವಿದ್ಯಾಸಂಸ್ಥೆಯನ್ನ ಕಟ್ಟಿ ಯಾವ ರೀತಿಯಾಗಿ ಆ ಸಂಸ್ಥೆಯನ್ನ ಬೆಳೆಸಿದ್ದಾರೆ ಎನ್ನುವಂಥದ್ದನ್ನು ನಾವೆಲ್ಲರೂ ಕಾಣ್ತಾ ಇದ್ದೇವೆ. ಇವತ್ತು ಮೂಡಬಿದ್ರೆಯನ್ನ ಕಾಶಿ ಎನ್ನುವಂತಹ ಹೆಸರಿನಿಂದ ನಾವು ಕರೀತೇವೆ. ಅದೇ ರೀತಿ ಸವಣೂರಿನ ಶಿಲ್ಪಿಯಾಗಿ ಇವತ್ತು ಪುತ್ತೂರಿಗೆ ಒಂದು ಹೆಗ್ಗುರುತನ್ನು ತರುವಂತಹ ವಿದ್ಯಾಸಂಸ್ಥೆಯನ್ನ ಬೆಳೆಸಿದಂತಹ ಶಕ್ತಿ ಸೀತಾರಾಮ ರೈಗಳಿಗಿದೆ ಎನ್ನುವಂತಹದ್ದನ್ನು ನಾನು ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಹಾಗೆ ಎಲ್ಲ ಪೇಟೆ ಪ್ರದೇಶಗಳಲ್ಲಿ ತನ್ನದೇ ಆದಂತಹ ವ್ಯಕ್ತಿತ್ವದಿಂದ ಒಂದೊಂದು ಪೇಟೆಗಳಲ್ಲಿ ತನ್ನದೇ ಆದಂತಹ ವ್ಯವಹಾರವನ್ನು ನಡೆಸಿಕೊಂಡು ಅಲ್ಲಿಯೂ ಉದ್ಯೋಗವನ್ನು ನೀಡುವಂತಹ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಬಹುಶಃ ತಾನು ಬೆಳೆಯುವಂತಹ ಸಂದರ್ಭದಲ್ಲಿ ತನ್ನವರನ್ನ ಬೆಳೆಸಿಕೊಂಡು ತನ್ನವರನ್ನ ಮುನ್ನುಗ್ಗುವಂತಹ ವ್ಯವಸ್ಥೆಗೆ ಪೂರಕವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಿರತಕ್ಕಂತಹ ಕೆ ಸೀತಾರಾಮ ರೈಗಳು ಇವತ್ತು 70ನೇ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಬಹುಶಃ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಇದಕ್ಕೆ ದೃಷ್ಟಾಂತವಾಗಿ ಎಲ್ಲರೂ ಇದ್ದೇವೆ. ಬಹುಶಃ ಸೀತಾರಾಮ ರೈಗಳ ಜೀವನ ಹಸನಾಗಲಿ, ಅವರು ನಂಬಿರತಕ್ಕಂತಹ ಪದ್ಮಾಂಬಿಕೆ ಅವರಿಗೆ ಆಯುರಾರೋಗ್ಯ ಸೌಭಾಗ್ಯವನ್ನು ಕರುಣಿಸಲಿ. ಹಾಗೆ ಕ್ಷೇತ್ರಾಧಿಪತಿಯಾದ ಮಹಾಲಿಂಗೇಶ್ವರ ದೇವರು ಅವರನ್ನ ಮುನ್ನುಗ್ಗುವಂತಹ ಹೆಜ್ಜೆಗೆ ತಂದಿದ್ದಾರೆ. ಆದರೆ ಇವತ್ತು ಅವರು ಮುನ್ನುಗ್ಗುವಂತಹ ಹೆಜ್ಜೆಯನ್ನು ನಾವು ಕಾಣ್ತಾ ಇದ್ದೇವೆ. ಬಹುಶಃ ಸೀತಾರಾಮ ರೈಗಳು ಮುನ್ನುಗ್ಗುವಂತಹ ಹೆಜ್ಜೆ ನಮ್ಮೆಲ್ಲರೂ ಅವರ ಹಿಂಬದಿಯಿಂದ ಚಲಿಸುವಂತಹ ಶಕ್ತಿಯಾಗಿ ಬೆಳಗುವಂತಹ ಶಕ್ತಿಯನ್ನ ಮಹಾಲಿಂಗೇಶ್ವರ ದೇವರು ನಮಗೆ ಕರುಣಿಸಲಿ ಎಂದು ಆಶಿಸುತ್ತಾ ಈ ಒಂದು ಸಂದರ್ಭದಲ್ಲಿ ನಾವು ಅವರ 100ನೇ ವರ್ಷದ ಹುಟ್ಟುಹಬ್ಬದಲ್ಲಿ ಭಾಗವಹಿಸುವಂತಹ ಸೌಭಾಗ್ಯ ನಮ್ಮೆಲ್ಲರಿಗೂ ಸಿಗಲಿ ಎಂದು ಹಾರೈಸುತ್ತಾ, ಅವರಿಗೆ ಸಂಪತ್ತು ಬೇಕಾದಷ್ಟು ಕೊಟ್ಟಿದ್ದಾರೆ, ಆ ಸಂಪತ್ತನ್ನ ನಮ್ಮೆಲ್ಲರಿಗೂ ಹಂಚುವಂತಹ ಶಕ್ತಿಯನ್ನ ಭಗವಂತ ಹರಸಲಿ. ಹಾಗೆ ಇನ್ನಷ್ಟು ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗವನ್ನು ನೀಡುವಂತಹ ಸೌಭಾಗ್ಯ ಆ ದೇವರು ಕರುಣಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ 2 ಮಾತುಗಳಿಗೆ ವಿರಾಮವನ್ನು ಹಾಡ್ತೇನೆ. ಜೈ ಹಿಂದ್. ವಂದನೆಗಳು ಶ್ರೀಯುತ ಶಶಿಕುಮಾರ್ ರೈ ಅವರಿಗೆ. ಮುಂದೆ ಈ ಕಾರ್ಯಕ್ರಮದ ಮುಖ್ಯ ಹಂತಕ್ಕೆ ನಾವು ಬರ್ತಾ ಇದ್ದೇವೆ. ಸನ್ಮಾನ ಕಾರ್ಯಕ್ರಮವನ್ನು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಅತಿಥಿಗಳು ಸೇರಿಕೊಂಡು ಮಾಡಬೇಕಂತ ಹೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಡಿಸಿಸಿ ಬ್ಯಾಂಕಿನ ಉಪಾಧ್ಯಕ್ಷರಾಗಿ ಪ್ರತಿಷ್ಠಿತ KLMನ ಯಶಸ್ವಿ ಅಧ್ಯಕ್ಷರಾಗಿ ಸುಮಾರು 25 ವರ್ಷ ಅಧ್ಯಕ್ಷರಾಗಿ 6,000 ಸಹಕಾರಿ ಅಧ್ಯಕ್ಷರಾಗಿ ರಾಮಕೃಷ್ಣ ಹೀಗೆ ಅನೇಕ ಸಹಕಾರಿ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವ ಹೊಂದಿದಂತ ಮುಕ್ತ ಮನಸ್ಸಿನ ಸಹಕಾರಿ ದಿಗ್ಗಜ ಇವರಿಗೆ ಸಂಸ್ಥೆಯ ಸಿಬ್ಬಂದಿಗಳೆಲ್ಲ ಸೇರಿಕೊಂಡು ಆರಾಧ್ಯವನ್ನು ಬೆಳಗಿಸ್ತಾ ಇದ್ದಾರೆ.
ಕಲಾ ದಂಪತಿಗಳಿಗೆ ಆದರ್ಶ ಸಂಸ್ಥೆಯ ಉದ್ಯೋಗಿಗಳು ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಕುಟುಂಬ ಬಂಧುಗಳ ಸಂಭ್ರಮವನ್ನ ಸಂಭ್ರಮಿಸ್ತಾ ಇದ್ದಾರೆ. ಇನ್ನೊಂದು 2 ವರ್ಷದಲ್ಲಿ ಅವರ ಸುಮಧುರ ದಾಂಪತ್ಯ ಜೀವನದ 50ನೇ ವರ್ಷಕ್ಕೆ ಹಾರಿದ್ದಾರೆ ಹೇಳುವುದು ಕೂಡ ಉಲ್ಲೇಖನೀಯ. ನಾವೆಲ್ಲ ನಮ್ಮಲ್ಲಿದ್ದ ಮಹಾನುಭಾವರ ಮಾನಕೇಶ್ವರ ಅವರೆಲ್ಲ ಅಭಿಷ್ಟಗಳನ್ನು ನೆರವೇರಿಸಲಿಕ್ಕೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಡ್ತಾ ಇದ್ದೇವೆ. ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ಶ್ರೀತಾ ರಾಮಯ್ಯವರು ಗೌರವ ಮಾಡ್ತಾ ಇದ್ದಾರೆ. ಹಿರಿಯರಾದ ಶ್ರೀ ಲಕ್ಷ್ಮೀನಾರಾಯಣ ಶೆಟ್ಟಿ ಶ್ರೀತಾ ಸೀತಾರಾಮ ಶೆಟ್ಟಿ ಅವರು ಗೌರವ ಸಲ್ಲಿಸ್ತಾ ಇದ್ದಾರೆ. ಅವರ ಸಹೋದರರಾದ ಶ್ರೀತಾ ಜಯಪ್ರಕಾಶ್ ರೈ ಅವರು ಗೌರವಿಸ್ತಾ ಇದ್ದಾರೆ. ಅದೇ ರೀತಿ ಒಬ್ಬ ಹಿರಿಯ ಸಂಸ್ಥೆಯ ನಿವೃತ್ತ ಶ್ರೀತಾ ಮೋಹನ್ ಗೌಡ ಎಂದು ಗೌರವವನ್ನು ಮಾಡ್ತಾ ಇದ್ದಾರೆ. ಶ್ರೀತಾ ಶ್ರೇಷ್ಠ ವ್ಯಕ್ತಿ ಶ್ರೀತಾ ಮಂಜುನಾಥ್ ಶೆಟ್ಟಿ ದಂಪತಿಗಳು ಗೌರವ ಮಾಡುವಂತಹ ಕಾರ್ಯಕ್ರಮ. ಅದೇ ರೀತಿ ಟೆಕ್ನಿಕ್ ಶುಭಾಶಯವನ್ನು ಸಲ್ಲಿಸಿ ಆಶೀರ್ವಾದವನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಇಲ್ಲಿ ಸಹಕರಿಸಬೇಕಾಗಿ ಇದೊಂದು ಬಹಳ ವಿಶೇಷವಾದಂಥ ಕಾರ್ಯಕ್ರಮ. ಇದರ ಒಂದು ಕೇಂದ್ರ ಬಿಂದು ಇವತ್ತು ಸಾವಣೂರು ಸೀತಾರಾಮರಯ್ಯಗಳು. ನಮಗೆಲ್ಲ ಗೊತ್ತಿದ್ದ ಹಾಗೆ ಧಾರ್ಮಿಕ ಕ್ಷೇತ್ರ ಇರ್ಬೋದು, ವಿದ್ಯಾ ಕ್ಷೇತ್ರ ಇರ್ಬೋದು, ಸಹಕಾರಿ ಕ್ಷೇತ್ರ ಇರ್ಬೋದು, ಅದೇ ರೀತಿ ಇನ್ನು ಯಾವುದೇ ಅಂತಾರಾಷ್ಟ್ರೀಯ ಸ್ವಯಂ ಸೇವಾ ಸಂಸ್ಥೆಗಳಿರ್ಬೋದು, ಎಲ್ಲ ಸಂಸ್ಥೆಯಲ್ಲಿಯೂ ಕೂಡ ಅವರು ಅವರದೇ ಆದಂಥ ರೀತಿಯಲ್ಲಿ ಒಂದು ಕಾರ್ಯೋನ್ಮುಖರಾಗಿ ಇಡೀ ನಮ್ಮ ಒಂದು ಸಮಾಜ ಸೇವಕರಿಗೆ ಮೇಲ್ಪಂಕ್ತಿಯಾಗಿ ದುಡಿದಂತಹ, ತಮ್ಮನ್ನು ಹರಿಸಿದಂತಹ, ತಮ್ಮ ಸ್ವಂತ ಇಚ್ಛಾಶಕ್ತಿಯಿಂದ ಮಾದರಿಯಾಗಿ ಬೆಳೆದು ಬಂದಂಥ ವ್ಯಕ್ತಿ. ಸರಿಸುಮಾರು 50 ವರ್ಷಗಳಿಂದ ನಾನು ಅವರ ಒಂದು ಜೊತೆಯಲ್ಲಿದ್ದೇನೆ ಅಂದರೆ ಅವರು ಕರೆದಾಗ, ಅವರು ಕೇಳಿದಾಗ ನಾನು ಹೋಗುವಂಥ ವ್ಯಕ್ತಿ. ಯಾವತ್ತೂ ಬಡವರನ್ನು ಅವರು ಮರೆತವರಲ್ಲ. ನಾನೊಬ್ಬ ಅತ್ಯಂತ ಬಡವ, ಬಹಳಷ್ಟು ಕಷ್ಟಗಳು ಎಲ್ಲ ಇತ್ತು. ಅದೆಲ್ಲ ಹೇಳಿದರೆ ತುಂಬ ಒಂದು ಕೆಲವು ದಿವಸಗಳೆಲ್ಲ ಬೇಕಾಗ್ಬೋದು. ಅವರು ಸುಳ್ಯದಲ್ಲಿ ಹುಟ್ಟಿ ಬೆಳೆದು ಒಬ್ಬ ಶಿಕ್ಷಕರ ಮಗನಾಗಿ, ಮಾದರಿ ಶಿಕ್ಷಕ. ಆ ಶಿಕ್ಷಕ ಬರೀ ಶಾಲೆಗೆ ಮಾತ್ರ ಶಿಕ್ಷಕ ಅಲ್ಲ, ಇಡೀ ಊರಿಗೆ ಒಂದು ಸೇವಕನಾಗಿ ದುಡಿದಂಥ ಶೆಂಟೂರು ನಾರಾಯಣರೈಗಳು ನನಗೆ ಬೋರ್ಡ್ ಹೈಸ್ಕೂಲ್ನಲ್ಲಿ ಇಂಗ್ಲೀಷಿಗೆ ಶಿಕ್ಷಕರಾಗಿ, ಆಮೇಲೆ ನಾನು ಕೃಷಿಗೆ ಇಳಿದಾಗ ತನ್ನ ಮಗನನ್ನು ಕರೆದು ಅವರು ಸೂಪರ್ವೈಸರ್ ಅಂತ ದೊಡ್ಡ ಸಂಗತಿ ಅಲ್ಲ. ಈಗ ಆಗಿನ ಕಾಲದಲ್ಲಿ ಒಬ್ಬ ಸೂಪರ್ವೈಸರ್ ಅಂತ ಹೇಳಿದರೆ ಅವರೊಬ್ಬರು ಮಿನಿಸ್ಟರ್ ಬಂದ ಹಾಗೆ. ಅವರು ಸಹಕಾರಿ ಕ್ಷೇತ್ರ ಇರ್ಬೋದು, ಅದಕ್ಕೆಲ್ಲ ಒಂದೊಂದು ಉದಾಹರಣೆಗಳನ್ನು ನಾನು ಬೇಕಷ್ಟು ಕೊಡ್ಬೋದು. ಅಲ್ಲಿಯ ಮ್ಯಾನೇಜರ್ ಹೇಳೋದು, ನೀವು ಏನೇ ನಿಮ್ಮ ಕಷ್ಟ ಇದ್ದರೂ ಒಬ್ಬರು ಸೂಪರ್ವೈಸರ್ ಬರ್ತಾರೆ, ನಮ್ಮ ಸಿಂಧೂರು ನಾರಾಯಣ ರೈ ಮಾಸ್ಟರ್ ಮಗ, ಅವರಲ್ಲಿ ಹೇಳಿಕೊಳ್ಳಿ ಅಂತ. ಅವರು ಬಂದಾಗ ಅಲ್ಲಿ ಅದೆಷ್ಟೋ ಕೃಷಿಕರ ಒಂದು ಸಮಸ್ಯೆಯನ್ನು ಅವರದೇ ಆದ ರೀತಿಯಲ್ಲಿ ಬಗೆಹರಿಸಿ ಅವರ ಒಂದು ಜೀವನದಲ್ಲಿ ನೆಮ್ಮದಿಯನ್ನು ತಂದು ಕೊಟ್ಟದ್ದು. ಅದರಿಂದ ನಾನು ಕೂಡ ಒಬ್ಬ. ಒಂದು ದರಖಾಸ್ತನ್ನು ಮಾಡಿ ಇದ್ದ ಶ್ರೀಮಲೆಯಲ್ಲಿ ಎಲ್ಲ ಇದರಲ್ಲಿ ಸಾಲ ಪಡೆದಾಗ ಅವರು ನನಗೆ ಹೇಳಿದರು, ಆ ಹುಡುಗನನ್ನು ಸ್ವಲ್ಪ ನೋಡಿಕೊ, ಅವರು ನನ್ನ ವಿದ್ಯಾರ್ಥಿ ಅಂತ ಹೇಳಿದಾಗ ನನಗೆ ಏನೆಲ್ಲ ಬೇಕು ಅದನ್ನೆಲ್ಲ ಮಾಡಿದಂಥ ವ್ಯಕ್ತಿ. ಇದು ಸಹಕಾರಿ ಕ್ಷೇತ್ರದಲ್ಲಿ ನನಗೆ ಮಾತ್ರ ಅಲ್ಲ, ಅಲ್ಲಿ ಊರಿಗೆ ಒಂದು ಸಹಕಾರವನ್ನು ಕೊಟ್ಟಂಥ ಒಂದು ವ್ಯಕ್ತಿ. ಅದಕ್ಕೆ ಪೂರಕವಾಗಿ ಅವರಿಗೆ ಆರ್ಯಭಟ ಪ್ರಶಸ್ತಿ ಬಂದಿರ್ಬೋದು, ಅಥವಾ ಇವತ್ತು ಅವರಿಗೆ ಸಹಕಾರಿ ರತ್ನ ಬಂದಿರ್ಬೋದು. ಪ್ರಶಸ್ತಿಗಳು ಇದೆಷ್ಟೋ ಬರ್ಬೋದು, ಅದನ್ನೆಲ್ಲ ಅವರು ಲೇಖಿಸಿದವರೇ ಅಲ್ಲ, ಅಂಥ ವ್ಯಕ್ತಿತ್ವ ಸಹಕಾರಿ ಕ್ಷೇತ್ರದಲ್ಲಿ. ಇನ್ನು ಧಾರ್ಮಿಕ ಕ್ಷೇತ್ರಕ್ಕೆ ಹೋದಾಗ ಎಷ್ಟೋ ಬ್ರಹ್ಮ ಕಲಶ ಅದೆಲ್ಲ ಆಗ್ತಾ ಇರುವಂಥ ಸಂದರ್ಭದಲ್ಲಿ ನಾನು ತಿಳ್ಕೊಂಡ ಹಾಗೆ
ಸಮಸ್ಯೆಗಳು ಬಂದಾಗ ಅವ್ರು ಬಂದು ಹೇಳೋದು, ಸರ್ ನೀವೊಂದು ಆ ಬ್ರಹ್ಮ ಕಲಿಸೋದಕ್ಕೆ ನೀವು ಬರಬೇಕು ಸರ್, ನೀವು ಬಂದಾಗ ಅದು ಸಮಸ್ಯೆ ಬಗೆಹರಿದು ಅಲ್ಲಿ ನಮಗೆ ಜಾಗ ಬಿಟ್ಟು ಕೊಡೋದಿಲ್ಲ ಅಂತ. ಅವ್ರನ್ನು ಕರೆದು ಕಂಡಾಗ ಬ್ರಹ್ಮ ಕಲಿಯೋದು ಇದ್ದಾಗ ಅಲ್ಲಿ ನೀವ ಸರ್ ಆ ಜಾಗವನ್ನು ಎಷ್ಟು ಬೇಕಾದರೂ ತಗೊಳ್ಳಿ, ಅಲ್ಲಿ ಒಂದು ಕಾರ್ಯಕ್ರಮ ದೇವರ ಕಾರ್ಯಕ್ರಮ ಅಂತ ಹೇಳಿ ಅವರು ಬಂದಾಗ ಅದೊಂದು ಬಹಳ ಸುಲಭವಾಗಿ ಆ ಒಂದು ದೇವತಾ ಕಾರ್ಯಕ್ರಮವನ್ನು ಅವರು ಬಂದಾಗ ಅದು ಆಗಿದೆ. ಇದೆಲ್ಲ ದೊಡ್ಡ ಒಂದು ದೇವರು ಕೊಟ್ಟಂಥ ಏನು ನಮಗೆ ಒಂದು ದೇವದತ್ತವಾಗಿ ಒಂದು ಪ್ರತಿಭೆ ಇದೆಯೋ ಎಲ್ಲರಲ್ಲಿ ಕೂಡ ಒಂದು ಪ್ರತಿಭೆ ಇದ್ದೇ ಇರ್ತದೆ. ಆದರೆ ಆ ವಿಶೇಷ ಪ್ರತಿಭೆ ಇರತಕ್ಕಂಥ ವ್ಯಕ್ತಿ ಸವಣೂರು ಸೀತಾರಾಮಯ್ಯಗಳು. ಅವರು ನಾವು ಯಾವತ್ತೂ ಕೂಡ ಆ ಪ್ರತಿಭೆಗೆ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದೇ ಧಾರ್ಮಿಕ ಕ್ಷೇತ್ರದಲ್ಲಿ ಹಾಗಾದರೆ ಇನ್ನು ಸ್ವಯಂ ಸೇವಾ ಸಂಸ್ಥೆಯಲ್ಲಿ ನಮ್ಮ ರೋಟ್ರಿಗೆ ಬಂದಾಗ ಅವರು ಒಂದು ಕೆಲಸ ಕೇಳಿದ್ರು. ಅಲ್ಲಿ ದೊಡ್ಡೊಂದು ಹಾಲ್ ಆಗಬೇಕಿತ್ತು. ಭಾಳ ಕಷ್ಟಪಟ್ಟು ನಮ್ಮ ಜಗನ್ನಾಥ್ ರೈ ಶೆಟ್ಟರ್ ಅಂತ ಇದ್ರು, ಅವರು ಕಷ್ಟಪಟ್ಟು ಅದನ್ನು ಮಾಡಲಿಕ್ಕಾಗಲಿಲ್ಲ. ಇವರು ಅದನ್ನು ತೊಡಗಿಕೊಂಡಾಗ ಒಂದು ದೊಡ್ಡ ಒಂದು ಹಾಲ್, ಇವತ್ತು ಇಡೀ ನಮ್ಮ ಸುಳ್ಯಕ್ಕೆ ಒಂದು ದೊಡ್ಡ ಅತ್ಯುತ್ತಮ ಮಾದರಿ ಒಂದು ಹಾಲ್, ಒಂದು ಸುಳ್ಯ ರೋಟ್ರಿಗೆ ಒಂದು ಹೆಸರು ತರತಕ್ಕಂಥ ಒಂದು ಕಟ್ಟಡವನ್ನು ಕಟ್ಟಿದ್ರು. ನಾನು ಮತ್ತು ಆ ಜೇಕಿರೆಗಳನ್ನು ಕಳಿಸಿದ್ರು, ಒಂದು ಕೆಲವರಲ್ಲಿ ಹೋಗಿ ಒಂದು ಕೇಳಿ ಏನಾದ್ರು ಸಿಗ್ತದೆ ನೋಡಿ ಅಂತ. ಒಂದು ಕಡೆ ಹೋದಾಗ ಒಬ್ಬರು ಇಂಜಿನಿಯರ್ ಹೇಳಿದರು, ಯಾರು ಇದರಲ್ಲಿ ಮುಖ್ಯಸ್ಥರು ಅಂತ. ಸವಣೂರು ಸೀತಾರಾಮರೈಗಳು. ಅವರು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಮಾಡಿದ ಕಾರಣ ನನ್ನ ಮಗ ಇವತ್ತು ಇಲ್ಲಿ KMCಯಲ್ಲಿ ಡಾಕ್ಟರ್ ಆಗಿದ್ದಾರೆ, ನನ್ನ ಮಗಳು ಎಲ್ಲೋ ಇದ್ದಾರೆ, ಎಷ್ಟು ಕೊಡಬೇಕು ಹೇಳಿ ಅಂತ. ಅದು ಗೊತ್ತಿಲ್ಲ ಸರ್. ಸವಣೂರು ಸೀತಾರಾಮರೆಲ್ಲ 3 ಲಕ್ಷ ರೂಪಾಯಿ ಕೊಡ್ತೇನೆ, ಸಾಕಾಗ್ಬೋದಾ ಕೇಳಿ ಹೇಳಿ ಅಂತೇಳಿ. ನೋಡಿ, ಇದೆಲ್ಲ ಉದಾಹರಣೆಗಳು. ಅವರಿದ್ದಂಥ ಸಂಸ್ಥೆ ಈ ರೀತಿಯೆಲ್ಲ ಆಗಲಿಕ್ಕೆ ಅದೊಂದು ಉದಾಹರಣೆ. ಇನ್ನು ಸಹಕಾರಿ ಕ್ಷೇತ್ರಕ್ಕೆ ಹೋದಾಗ ಮಳವಳ್ಳಿ ಶಿವರಾಯರು ಇರ್ಬೋದು, ಬಂಟ್ವಾಳ ನಾರಾಯಣ ನಾಯ್ಕರು ಇರ್ಬೋದು, ಈಗಿನ ರಾಜೇಂದ್ರ ಕುಮಾರ್ ಇರ್ಬೋದು, ಇವರೆಲ್ಲ ಇದ್ದರೂ ಕೂಡ ಅವರು ಸಹಕಾರಿ ಸಂಘದಲ್ಲಿ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಆಮೇಲೆ KMFನಲ್ಲಿ ಹಾಲು ಉತ್ಪಾದನಾ ಸಹಕಾರಿ ಸಂಘದಲ್ಲಿ ಕೆಲಸ ಮಾಡಿದಾಗ ನಾವೆಲ್ಲ ಹೈನುಗಾರರು ನಾವು ಹಾಲು ತಗೊಂಡೋಗಿ ಹೋಟ್ಲಿಗೆ ಕೊಡೋದು. ಹೋಟ್ಲಿಗೆ ಕೊಡಾಗ 2 ದಿವಸ ತಗೊಳ್ತಾರೆ, ಹಾಲು ತನ್ನಿ ಸಾಹೇಬ್ರಿಂದ ಹೇಳ್ತಾರೆ, ಹಾಲು ಕೊಂಡೋಗ್ತೇವೆ. 2-3 ದಿವಸ ಕಳೆದಾಗ ಹೇಳ್ತಾರೆ, ಹಾಲು ಸ್ವಲ್ಪ ನೀರು ಅಂತ ಕಾಣ್ತದೆ, ಎಂತ ಮಾಡೋದು, ನಾಳೆಯಿಂದ ತರೋದು ಬೇಡ ಅಂತ ಹೇಳೋದು. ಈ ರೀತಿ ನಾವು ಹಾಲು ನೋಡಿ ಹೈನುಗಾರರಿಗೆ ಒಂದು ಸಂಕಷ್ಟ. ಆ ಸಂದರ್ಭದಲ್ಲಿ ಇವರು KMFನ ಅಧ್ಯಕ್ಷರಾಗಿದ್ದಾಗ ಒಂದೇ ಸಾರಿ ಸುಳ್ಯಕ್ಕೆ 3-4 ಸಹಕಾರಿ ಸಂಘವನ್ನು ಕೊಟ್ಟು ಬೇರೆ ಬೇರೆ ವಿಶೇಷ ಯೋಜನೆಯಲ್ಲಿ ಕೊಟ್ಟು 5 ಸಹಕಾರಿ ಸಂಘಗಳನ್ನು ಅವರು ಕೇವಲ ಅವರ ಅವಧಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಇನ್ನೊಂದು ವಿಶೇಷ ಅಂತ ಹೇಳಿದರೆ, KMFಯಿಂದ ಕಾರು ಕೊಡ್ತಾರೆ, ಬೆಣ್ಣೆ ಕೊಡ್ತಾರೆ, ಮೊಸರು ಕೊಡ್ತಾರೆ, ಎಲ್ಲ ಸವಲತ್ತು ಅವರಿಗೆ ಸಿಗ್ತದೆ, ಡ್ರೈವರು ಕೊಡ್ತಾರೆ. ಆದರೆ ಅದನ್ನೆಲ್ಲ ಬದಿಗಿಟ್ಟು ತನ್ನ ಸ್ವಂತ ಕಾರಿನ ವಾಹನದಲ್ಲಿ, ನನಗೆ ಬೇಡ ನಿಮ್ಮ ಈ ಕಾರು ಅಂತೇಳಿ ಅವರದೇ ಆದಂಥ ವಾಹನದಲ್ಲಿ ಅವರು ಸಂಚರಿಸಿದಂಥ ವಿಷಯ ನನಗೆ ಗೊತ್ತಿದೆ. ಆ ರೀತಿಯಲ್ಲಿ ಯಾವುದೇ ಒಂದು ಸಂಸ್ಥೆಯಲ್ಲಿದ್ದರೆ ಅವರದೇ ಆದಂಥ ವಿಶೇಷತೆ, ನಾವೆಲ್ಲರೂ ಅದನ್ನು ನಮಗೆಲ್ಲ ಅದು ನೆನಪಿಡ್ತಕ್ಕಂಥದ್ದು ಮತ್ತು ಅವರ ವಿಶೇಷತೆ ಎನ್ನುವುದು ಗಮನಿಸಬೇಕಾದ ಒಂದು ದೊಡ್ಡ ಒಂದು ವಿಚಾರ ಸವಣೂರು ಸೀತಾರಾಮಯ್ಯಗಳು. ಇನ್ನು ಅದು ಮಾತ್ರ ಅಲ್ಲ, ಎಷ್ಟೋ ವಿಚಾರವಾಗಿ ಅವರು ಬಂದಾಗ ಏನು ಬಂದ್ರಿ, ನಿಮಗೆ ಸಾಲ ಬೇಕಿತ್ತು ಅನ್ನೋ, ಅದು ಬೇಕಿದೆ, ಏನು ನನ್ನ ಮಗಳ ಮದುವೆ ಅದು ಕೊಡಿ, ಅರ್ಜಿ ಕೊಡಿ ಅಂತೇಳಿ, ಅದು ಬೇಕಿದ್ದು ಬೇಕು, ಕೊಡು ಅವರಿಗೆ ಕೊಡು, ಅದೆಲ್ಲ ಮತ್ತೆ ಮಾಡೋ ಅಂತೇಳಿ. ಅವರು ಹೋದಾಗ ಬಂದು ಕಣ್ಣೀರು ಹಾಕಿ ನನಗೆ ಸೀತಾರಾಮಯ್ಯಗಳು ಬರಲಿಕ್ಕೆ ಹೇಳಿ ನನಗೆ ಸಾಲ ಕೊಡು, ನನ್ನ ಮಗಳ ಮದುವೆ ಆಯಿತು, ಆ ರೆಕಾರ್ಡ್ ಬೇಕು, ಇದು ಬೇಕು ಅಂತ ಹೇಳಿದರು. ಆದರೆ ಬ್ಯಾಂಕಿಗೆ ಹೋದಾಗ ನಾನು 2-3 ತಿಂಗಳಾಗಿ ನನಗೆ ಬ್ಯಾಂಕಿನಲ್ಲಿ ಸಿಗಲಿಲ್ಲ. ಆದರೆ ಈ ಒಂದು ಸಹಕಾರಿ ಸಂಘದಿಂದಾಗಿ ನನಗೆ ಅವರು ಕೊಟ್ಟರು ಅಂತೇಳಿ ಚೆನ್ನಾಗಿ ಕಟ್ಟಲಿಕ್ಕೆ ಕೂಡ ಪುನಃ ಕಟ್ಟಿದ್ದಾರೆ. ಅವರು ಇದರ ದೊಡ್ಡ ಒಂದು ಇದಕ್ಕೆಲ್ಲ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಅಂಥ ಒಂದು ವ್ಯಕ್ತಿತ್ವದ ಸವಣೂರು ಸೀತಾರಾಮಯ್ಯಗಳು. ಅವರು ಇನ್ನೆಷ್ಟೋ ವಿಚಾರಗಳನ್ನು ಹೇಳುವುದಿದ್ರೆ ಅವರು ಆ ನಂತರ ಅವರು ನಮ್ಮ ಸುಳ್ಯದಲ್ಲಿ ನಾರಾಯಣ ರೈ ಮಾಸ್ಟ್ರು ಅಂತ ಹೇಳಿದರೆ ಅವರದ್ದು ಒಂದು ವಿಶೇಷ ಅಂತ ಹೇಳಿದರೆ, ಎಲ್ಲಲ್ಲಿ ಬಾಲಕೃಷ್ಣ ಗೌಡರು ಅವರು ಇವರೆಲ್ಲ ಹೇಳೋದು, ಬಾಗಿಲಾಕು ಕುಸಪ್ಪ ಅಂತ ಹೇಳುವಾಗ ಏನು ಗೊತ್ತಾಗಲಿಲ್ಲ, ಯಾವ ನಾರಾಯಣ ರೈ ಮಾಸ್ಟ್ರು ಹೋಗಿ ಆಯಿತು ವಾಕಿಂಗಿಗೆ, ಹೌದಾ ಆಗ ಬಾಗಿಲಾಕು ಅಂದರೆ ಒಂದು ಸಮಯದ ಪರಿಪಾಲನೆ, ಆ ತಂದೆಯ ಆ ಒಂದು ಏನು ಇದಿದೆ ಅವರಲ್ಲಿ ಕೂಡ ಇದೆ. 5 ನಿಮಿಷ ಆದರೆ ಅವರು ಹೋಗಿ ಆಯಿತು, ಯಾವುದು ನೀವು ಏನು ಬೇಕಾದ್ರೂ ಮಾಡಿಕೊಳ್ಳಿ, ನಾನು ಹೋಗ್ತೇನೆ, ನನ್ನ ಮನೆಯಿಂದ ಕಸ್ತೂರಿ ಕಲಾ ರೈ ಫೋನ್ ಬರ್ತದೆ ಈಗ. ಅಷ್ಟೊಂದು ಮುಗ್ಧತೆ. ಅವರ ಶ್ರೀಮತಿಯವರು ಕೂಡ ಹಾಗೆ ಒಂದು ಮುಗ್ಧ ಮನಸ್ಸಿನ ಮಹಿಳೆ.
ಅದು ನಿಜವಾಗಿ ಒಂದು ಪುರುಷನಿಂದ ಇರತಕ್ಕಂಥ ಒಂದು ದೇವರೇ ಕೊಟ್ಟಂಥ ಒಂದು ವರ ಅಂತ ಹೇಳ್ಬೋದು. ಅಂಥ ಒಂದು ಶ್ರೀಮತಿ ಕಸ್ತೂರಿ ಕಲಾರಯ್ಯರು ಕೂಡ ಅದೇ ದೇವರ ಮಗಳು ರಶ್ಮಿ ಇರ್ಬೋದು. ಎಲ್ಲದಕ್ಕೂ ರಶ್ಮಿ 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 ಕೂಡ ಹಾಗೆ ತಾಯಿಯದೇ ಮಗಳು, ಅದೇ ತಂದೆಯು. ಅದಕ್ಕೆ ನಾನು ಹೇಳೋದು, ಇಂಥ ವ್ಯಕ್ತಿಗಳು ನಮ್ಮ ಮಧ್ಯೆ ತುಂಬ ಜನ ಇಲ್ಲ. ಅಂಥವರನ್ನು ನಾವು ಸನ್ಮಾನ ಅಲ್ಲ ಏನು ಮಾಡಿದ್ರು ಕೂಡ ಅವರು ಅದನ್ನು ಗಮನಿಸೋದೇ ಇಲ್ಲ. ಅವರಿಗೆ ಸನ್ಮಾನದ ಅವಶ್ಯಕತೆಯೂ ಇಲ್ಲ. ಆ ರೀತಿಯ ಒಂದು ವ್ಯಕ್ತಿತ್ವದ್ದು ಅವ್ರದ್ದು. ಆದರೆ ಅವರು ಸುಳ್ಳಿಗೆ ಬಂದಾಗ ಕರೀತಾರೆ, ಬಾಪ್ಸರ್ ಬನ್ನಿ ಅಂತೇಳಿ. ಏನಿಲ್ಲ, ನಾವು ಮಾತಾಡುವ ಅಂತೇಳಿ ಅರ್ಧ ಗಂಟೆ ನಾವು ಎಲ್ಲ ಕೆಲಸ ಬದಿಗೊತ್ತಿ. ಮನೆಯವರು ಹೇಳುದು ಸೀತಾರಾಮರಾಯರು ಬಂದರೆ ನೀವು ಹೋಗಿ ಬೇಗ ಅಂತೇಳಿ, ನನ್ನ ಕೆಲಸ ಎಲ್ಲ ಅಲ್ಲಿ ಬಿಡಿ ಅಂತ. ಬೇರೆ ಕೆಲಸಕ್ಕೆ ನೀವು ಹೋಗಬಾರ್ದು, ಕೆಲಸ ಮುಗಿಸಿ ಹೋಗಿ ಅಂತ ಹೇಳುದು. ಆದರೆ ಸೀತಾರಾಮರಾಯರು ಕರೆದಂದಾಗ ಹೋಗಿ ಅಂತ. ಅಂದರೆ ಆ ರೀತಿಯ ಒಂದು ಅವರಿಂದಾಗಿ ನಮಗೆ ತುಂಬ ನಾವು ಪ್ರಭಾವಿತರಾಗಿದ್ದೇವೆ, ತುಂಬ ಪ್ರಭಾವಿತರಾಗಿದ್ದೇವೆ. ಅದು ಆ ರೀತಿ ನಾನು ತುಂಬ ಪ್ರಯೋಜನ ಪಡೆದ 50 ವರ್ಷದ ಅವರ ಜೊತೆಯಲ್ಲಿದ್ದೇನೆ. ಒಂದೇ ರೀತಿಯ ಒಂದು ಸರಳ ಸಜ್ಜನಿಕೆಯ ಒಂದು ನಿರಾಡಂಬರ ವ್ಯಕ್ತಿತ್ವದ ಮಹಾನ್ ವ್ಯಕ್ತಿ ಅವರು ಸವಣೂರು ಸೀತಾರಾಮ. ಅದಕ್ಕೆ ಹೇಳುದು, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು. ಬೆಟ್ಟದಡಿ ಅದು ಹುಲ್ಲಾಗು ಮನೆಗೆ ಮಲ್ಲಿಗೆ. ಒಂದು ಏನು ಮಲ್ಲಿಗೆ ಹೂ ಮನೆಯೊಳಗೆ ಇದ್ದಾಗ ಏನು ಕಂಪು ಬೀಳ್ತದೆ, ಏನು ಸುವಾಸನೆ, ಏನು ಸಂತೋಷ ಆಗ್ತದೆ, ನಮ್ಮ ಮನಸ್ಸಿಗೆ ಉಲ್ಲಾಸತದೆ. ಆ ರೀತಿಯ ಒಂದು ಮನೆಗೆ ಮಲ್ಲಿಗೆ ಆಗು. ಕಲ್ಲಾಗು ಕಷ್ಟಗಳ, ಎಷ್ಟೋ ಕಷ್ಟಗಳವರಿದೆ, ಆದರೆ ಕೂಡ ಆ ಕಷ್ಟಗಳಿಗೆಲ್ಲ ಒಂದು ಕಲ್ಲಾಗು ಕಷ್ಟಕರ ಮನೆಗೆ ಮಲ್ಲಿಗೆ ಆಗು. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು. ಕಲ್ಲಾಗು ಕಷ್ಟಗಳ ಮಳೆವಿರಿ. ಬೆಲ್ಲ ಸಕ್ಕರೆಯಾಗು ನೀನು ದುರ್ಬಲ ನಿಂಗೆ. ಅದು ಯಾರೇ ಬಂದು ಭಾಳ ಚೆನ್ನಾಗಿ ಮಾತಾಡ್ತಾರೆ, ಬೆಲ್ಲ ಸಕ್ಕರೆಯಾಗಿ ಮಾತಾಡುವಂಥ ವ್ಯಕ್ತಿ. ಅವರಿಗೆ ಆಶ್ಚರ್ಯ, ನನಗೆ ಇದು ಅವರಿಗೆ 6 ಇಂಚಿನ ಕೊರ್ಜಿಯೆಲ್ಲ ತೊಂದರೆ ಇಚ್ಚಿ ಅಂಡ 6ನ ಪಾತರ 6ನ ಒಂಜಿ ಕೆಣ್ಣಗ 6ನ ಸೀತಾರಾಮರಾಯ ಬಂಡ ಹೇಳಿ ಅಂತ ಹೇಳಿದವರು ಕೂಡ. ಆ ರೀತಿಯ ವ್ಯಕ್ತಿತ್ವ ಇದು ಒಂದು ಏನು ಅಂತ ಹೇಳಿದ್ರೆ, ಇದು ನಾವೆಲ್ಲರೂ ಕಲಿಬೇಕಾದಂಥ ವಿಚಾರ. ಈ ರೀತಿಯ ಒಂದು ವ್ಯಕ್ತಿತ್ವದ ವ್ಯಕ್ತಿ ಕೂಡ ಅದು ತುಂಬ ಜನ ಇಲ್ಲ ನಮ್ಮ ಮಧ್ಯೆ. ಅಂಥ ಸೀತಾರಾಮರಾಯಗಳು ನಮಗೆ ಹುಲ್ಲಾಗು ಬೆಟ್ಟದಡಿ ಕೊನೆಗೆ ಮಲ್ಲಿಗೆ ಆಗು, ನೀನ ದುರ್ಬಲನಿಗೆ ಬೆಲ್ಲ ಸಕ್ಕರೆ ಆಗು ಅಂಥ ವ್ಯಕ್ತಿತ್ವ ಇವತ್ತು ನಮ್ಮ ಮುಂದೆ ಇದ್ದಾರೆ. ಅದು 77ನೇ ಹುಟ್ಟುಹಬ್ಬವನ್ನು ಆಚರಿಸಿರುವಂಥದ್ದು ಭಾಳ ನಮಗೆಲ್ಲರಿಗೂ ಸಂತೋಷ ಪಡ್ತಕ್ಕಂಥ ವಿಚಾರ. ಅದೇ ರೀತಿ ಮುಂದೆ ಕೂಡ ಅವರು 77 ಅಲ್ಲ, ಅವರು ಆರೋಗ್ಯವಾಗಿದ್ದಾರೆ, ಭಾಳ ಚೆನ್ನಾಗಿದ್ದಾರೆ. ಮತ್ತು ಅವರ ಎಲ್ಲ ಮಕ್ಕಳಿಗೆ ಕೂಡ ವಿದ್ಯಾಭ್ಯಾಸವನ್ನು ಒಳ್ಳೆ ರೀತಿಯಲ್ಲಿ ಕೊಟ್ಟಿದ್ದಾರೆ. ಮಕ್ಕಳು ದೊಡ್ಡ ಡಾಕ್ಟರ್ ಆಗಿದ್ದಾರೆ. ಇನ್ನು ಅವರ ಅಳಿಯ ನೋಡಿದರೆ ಅಳಿಯ ಕೂಡ ಹಾಗೆ ಅದೇ ಹಾದಿಯಲ್ಲಿ ಮುಂದೆ ಹೋಗ್ತಾ ಇದ್ದಾರೆ, ಕೃಷಿಯನ್ನು ನೋಡ್ತಾ ಇದ್ದಾರೆ. ಮಗಳು ಕೂಡ ಹಾಗೆ ರಶ್ಮಿ, ಎಲ್ಲದಕ್ಕೂ ರಶ್ಮಿ ರಶ್ಮಿ ಅಂತೇಳಿ. ಅವರ ಮೊಮ್ಮಕ್ಕಳು ಅವ್ರು ನೋಡುವಾಗ ಭಾಳ ಸಂತೋಷ. ಅವರ ಅದೇ ರೀತಿ ಮೊಮ್ಮಗ ಕೂಡ ನಾನು ಮೊನ್ನೆ ಅವರ ಜೊತೆಯಲ್ಲಿ ಎಲ್ಲಿ ಹೋಗ್ಲಿಕ್ಕಿದ್ದಾಗ ಮೊಮ್ಮಗ ಓಡಿಕೊಂಡು ಬಂದು ಅಂಕಲ್ 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 ಆ ಬ್ಯಾಗ್ ನೀರು ಮುಟ್ಟ್ಯಾರವಲ್ಲಿ ಅಂತ ತಾನೇ ಅವು ಯಾನೇ ಕೊಂಡ್ರಪ್ಪಣ ಅಂತ ಆ ರೀತಿಯಲ್ಲಿ ಕೊಂಡೋಗಿ ನನ್ನ ಬ್ಯಾಗನ್ನು ಅವರ ಕಾರಲ್ಲಿಟ್ಟು. ಇಂಥ ಒಂದು ದೊಡ್ಡ ವ್ಯಕ್ತಿತ್ವದ ಸವಣೂರು ಸೀತಾರಾಮರಾಯಗಳು ಅವರದೇ ಆದಂಥ ರೀತಿಯಲ್ಲಿ ಬೆಳೆದು ಇಡೀ ಊರಿಗೆ ಮಾದರಿಯಾಗಿ ಎಲ್ಲ ಕ್ಷೇತ್ರದಲ್ಲಿ ಕೂಡ ಮಾದರಿ, ಪ್ರತಿಯೊಂದಕ್ಕೂ ಕೂಡ ಉದಾಹರಣೆ ಕೊಟ್ಟು ಹೇಳ್ಬೋದು, ಬೇಕಷ್ಟು ಹೇಳ್ಬೋದು, ತುಂಬ ಇದೆ. ಆದರೆ ಹೆಚ್ಚು ಮಾತಾಡಬೇಡಿ ಅಂತ ಈಗಾಗಲೇ ನಮ್ಮ ಮುಖ್ಯ ಹೇಳಿದ್ದಾರೆ, ಅಧಿಕಾರಿ ಹೇಳಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಅವರೇ ಬೈತಾರೆ, ಯಾರು ಈರ್ನ ಯಾರೇ ಉಂತಾಲೆ ಅಂತ ಹೇಳ್ತಾರೆ. ಆದ ಕಾರಣ ಆ ಉಂತಾಲೆ ಅಂತ ಹೇಳುವ ಮೊದಲೇ ನಾನು ಮುಂದಿಸ್ತೇನೆ. ಆದ ಕಾರಣ ಅವರಿಗೆ ನಿಲ್ತದೆ. ಆದರೆ ಇದೇ ರೀತಿ ಅವರಿಗೆ ದೇವರು ಆರೋಗ್ಯ, ಸೌಭಾಗ್ಯ, ಸಂಪತ್ತು ಮತ್ತು ನೆಮ್ಮದಿಯನ್ನು ಕೊಡಲಿ. ನಮಗೆಲ್ಲರೂ ಮಾದರಿಯಾಗಿ ಇನ್ನಷ್ಟು ಜನರ ಸೇವೆಯನ್ನು ಮಾಡತಕ್ಕಂಥ. ಇನ್ನು ಸಹಕಾರಿ ಸಂಘಕ್ಕೆ ಹೋದಾಗ ಅವರು ಏರ್ನ ಸೊಸೈಟಿ ಅಂತ ಕೇಳ್ತಾರೆ. ಅವರು ಸೀತಾರಾಮಯ್ಯ ಅದು ಒಳ್ಳೆ ಅಂತೇಳಿ. ಆದರೆ ಇಲ್ಲದಿದ್ದರೆ ಇಷ್ಟು ಪಕ್ಕ ಇಷ್ಟು ರೀತಿಯಲ್ಲಿ ಬೆಳೆ ಸಾಧ್ಯ ಇಲ್ಲ. ಇನ್ನು ಒಬ್ಬ ಒಟ್ಟಿಗಿದ್ದಂತಾರೆ ದುಡ್ಡು ಬರೋದಿಲ್ಲ ಅಲ್ಲಿ. ಆದರೆ ಸೀತಾರಾಮರಾಯಗಳ ಸಹಕಾರಿ ಸಂಘ ಅಂತ ಹೇಳುವಾಗ ಇಷ್ಟು ಈ ರೀತಿಯಲ್ಲಿ ಒಂದು ಠೇವಣಿ ಸಂಗ್ರಹ ಈ ರೀತಿಯಲ್ಲಿ ಎಲ್ಲ ಬರುವಂಥ ಒಂದು ಸಹಕಾರಿ ಸಂಘ ಬೆಳಿಬೇಕಾದ್ರೆ ಸುಂದರ್ ಶೆಟ್ಟರು ಒಬ್ಬರು ಪಾಪ ಅವರು ತೀರಿ ಹೋದರು. ಅವರು ಕೂಡ ಹಾಗೆ ಅವರ ಜೊತೆಯಲ್ಲಿದ್ದರು. ಈಗ ಇಲ್ಲ, ಅವರು ಕೂಡ ಮಾದರಿಯಾಗಿ ಅವರಿಗೆ ಸಾಥ್ ಕೊಟ್ಟವರು. ಇನ್ನು ಸುಂದರ ರೈಗಳು ಅವರು ಇಟ್ಟುಕೊಂಡು ಯಾರು ಬೇಕು ಅವರನ್ನು ಮಾತ್ರ ಬೆರಳಿಗೆ. ಇನ್ನು ನಮ್ಮ ಜಯಪ್ರಕಾಶ್ ರೈಗಳು, ಅದೇ ಅವರು ತಂದೆ, ಅವರು ನಮ್ಮ ನಾರಾಯಣ ಒಂದು ಪ್ರತಿರೂಪದಾಗಿ ನಮ್ಮ ಇವರು ನಮ್ಮ ಜಯಪ್ರಕಾಶ್ ರೈಗಳು ಅವರ ಮನೆ. ಅದು ಅವರೆಲ್ಲರೂ ಕೂಡ ಹಾಗೆ ಅದೇನೋ ಒಂದು ದೇವರು ಕೊಟ್ಟಂಥ ವರ. ಅವರ ಇಡೀ ಕುಟುಂಬ ಸೀತಾ ಅವರು ಏನು ನಮ್ಮ ಇವರು ನನ್ನ ಗುರುಗಳಾದಂಥ
ಸೀಂಟೂರು ನಾರಾಯಣ ರೆಡ್ಡಿಗಳ ಏನು ಅವರು ಮಾಡಿದಂತಹ ಮಿಲಿಟರಿಯಲ್ಲಿದ್ದವರು ಶಿಸ್ತಿನ ಸಿಪಾಯಿ ಮತ್ತು ಊರಿಗೆ ಮಾಡಿದಂತಹ ಸೇವೆ ಅದರ ದ್ಯೋತಕವಾಗಿ ಅವರ ಇಡೀ ಕುಟುಂಬ ಇವತ್ತು ನಮ್ಮ ಇಡೀ ಜಿಲ್ಲೆಗೆಲ್ಲ ರಾಜ್ಯಕ್ಕೆ ಮಾದರಿಯಾದ ಅಂತ ವ್ಯಕ್ತಿತ್ವವನ್ನು ಹೊಂದಿದವರು. ಅವರಿಗೆ ದೇವರು ಮತ್ತಷ್ಟು ಆರೋಗ್ಯ ಮತ್ತು ಎಲ್ಲ ರೀತಿಯ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತೇಳಿ ಹಾರೈಸಿ, ಒಂದು ಸಂದರ್ಭದಲ್ಲಿ ಒಂದು ಸಾಮಾನ್ಯ ನನ್ನನ್ನು ಕೂಡ ಒಂದು ಶುಭಾಶಂಸನೆ ಮಾಡಬೇಕಂತೇಳಿ ಇವರು ನಮ್ಮ ಮುಖ್ಯ ಅಂತ ಕೇಳುವಾಗ ಅವರ ಬಗ್ಗೆ ದಿವಸಗಟ್ಟಲೆ ಮಾತಾಡ್ಬೋದು, ಆದರೆ ಅವರು ಬಿಡುವಾಗ ನಾನು ಬೈದಾರು. ಆದ ಕಾರಣ ನಾನು ಸ್ವಲ್ಪ ಮಾತಾಡಿ ಮುಗಿಸ್ತೇನೆ ಅಂತ ಹೇಳಿದೆ. ಆಗ ಈಗಲೂ ಅವರನ್ನು ಕಿವಿ ಕಚ್ಚಿದ್ರು, ಎಷ್ಟು ಮಾತಾಡಬೇಡಿ ಅಂತೇಳಿ. ಇಲ್ಲ, ನಾನು ಬೈಗಳು ತಿನ್ನೋದಿಲ್ಲ, ಅದು ಇಷ್ಟು ನಾನು ಮಾತಾಡಿದ್ರೆ ನೀನು ನಿರ್ವಾಹ ಇಲ್ಲ ಅಂತೇಳಿ ಮಾತಾಡ್ತೇನೆ. ಈ ಒಂದು ಅವಕಾಶ ಕೊಟ್ಟು ನಮಗೆಲ್ಲರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತೇನೆ. ರಾಜಲಕ್ಷ್ಮಿ ದಂಪತಿಗಳು ಶುಭಾಶಯವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಆದರ್ಶ ಸಂಸ್ಥೆಯ ಪ್ರಾಂಶುಪಾಲರು ಈ ಪ್ರೊಜೆಕ್ಟರನ್ನು ಸ್ವೀಕರಿಸಬೇಕಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಶಾಲೆಗೆ ಅತ್ಯಂತ ಉಪಯುಕ್ತವಾದ ಒಂದು ಪ್ರೊಜೆಕ್ಟರನ್ನು ಆದರ್ಶ ಸಂಸ್ಥೆಯ ಸಿಬ್ಬಂದಿಗಳು ಕೊಡುಗೆಯಾಗಿ ನೀಡ್ತಾ ಇದ್ದಾರೆ. ಸಿಬ್ಬಂದಿಯಾಗಿರ್ತಕ್ಕಂಥ ಶ್ರೀಮತಿ ಪ್ರಿಯಾ ಬಿವಿ ಇವರು ಒಂದು ರಚಿಸಿದಂಥ ಒಂದು ಕವನವನ್ನು ಅವರಿವತ್ತು ವಾಚಿಸ್ತಾ ಇದ್ದಾರೆ. ನಮ್ಮ ಅಧ್ಯಕ್ಷರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಕವನದ ಶೀರ್ಷಿಕೆ ಸವಣೂರಿನ ಶಿಲ್ಪಿ. ಸವಣೂರು ವಿದ್ಯಾರಶ್ಮಿ ವಿದ್ಯಾಲಯ, ಅಲ್ಲಿದೆ ಸರಸ್ವತಿಯ ದೇವಾಲಯ. ಸವಣೂರು ವಿದ್ಯಾರಶ್ಮಿ ವಿದ್ಯಾಲಯ, ಅಲ್ಲಿದೆ ಸರಸ್ವತಿಯ ದೇವಾಲಯ. ಹಲವಾರು ಜೀವಕ್ಕೆ ಬೆಳಕು ನೀವು, ಬೆಳಕಲ್ಲಿ ದಾರಿ ಕಂಡವರು ನಾವು. ಹಲವಾರು ಜೀವಕ್ಕೆ ಬೆಳಕು ನೀವು, ಬೆಳಕಲ್ಲಿ ದಾರಿ ಕಂಡವರು ನಾವು. ದಾನ ಶೂರ ಕರ್ಣನನ್ನು ಕಂಡಿಲ್ಲ, ಕರ್ಣನನ್ನು ನಿಮ್ಮಲ್ಲೇ ಕಂಡಿಹೆವು ನಾವೆಲ್ಲ. ದಾನ ಶೂರ ಕರ್ಣನನ್ನು ಕಂಡಿಲ್ಲ, ಕರ್ಣನನ್ನು ನಿಮ್ಮಲ್ಲೇ ಕಂಡಿಹೆವು ನಾವೆಲ್ಲ. ಗೋಮಾತೆಯ ರಕ್ಷಕರು ನೀವೇ, ಕ್ಷೀರಧಾರೆಯ ಹರಿಸಿದವರು ನೀವೇ. ಗೋಮಾತೆಯ ರಕ್ಷಕರು ನೀವೇ, ಕ್ಷೀರಧಾರೆಯ ಹರಿಸಿದವರು ನೀವೇ. ನಿಮ್ಮ ಮನಸ್ಸು ತುಂಬ ಪ್ರಶಾಂತ, ನಿಜವಾಗಿ ನೀವು ಒಳ್ಳೆಯ ಹೃದಯವಂತ. ನಿಮ್ಮ ಮನಸ್ಸು ತುಂಬ ಪ್ರಶಾಂತ, ನಿಜವಾಗಿ ನೀವು ಒಳ್ಳೆಯ ಹೃದಯವಂತ. ನಮಗೆಲ್ಲ ನೀವಾಗುವಿರಿ ಅನ್ನದಾತ, ಊರಿಗೆ ಊರೇ ಹೊಗಳುವರು ಗುಣವಂತ. ನಮಗೆಲ್ಲ ನೀವಾಗುವಿರಿ ಅನ್ನದಾತ, ಊರಿಗೆ ಊರೇ ಹೊಗಳುವರು ಗುಣವಂತ. ಕಳೆಯಲಿ ಇನ್ನು ಹಲವಾರು ವರುಷ, ನಮಗೆಲ್ಲ ನೀವಾಗುವಿರಿ ಆದರ್ಶ. ಕಳೆಯಿರಿ ಇನ್ನು ಹಲವಾರು ವರುಷ, ನಮಗೆಲ್ಲ ನೀವಾಗುವಿರಿ ಆದರ್ಶ. ಅವಕಾಶಕ್ಕಾಗಿ ಧನ್ಯವಾದಗಳು. ಇವರಿಗೆ ಹುಟ್ಟುಹಬ್ಬದ ಈ ಕಾರ್ಯಕ್ರಮದಲ್ಲಿ ಒಂದು ಅರ್ಥಪೂರ್ಣ ಕಾರ್ಯಕ್ರಮ. ಸಾಂಕೇತಿಕವಾಗಿ ಒಂದು 4 ಜನರಿಗೆ ಈ ಹಣ್ಣಿನ ಗಿಡವನ್ನು ನಮ್ಮ ಸವಣೂರು ಸೀತಾರಾಮರೆಗಳು ವಿತರಣೆ ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ, ಸಂಸ್ಥೆಯ ಇನ್ನೋರ್ವ ನಿರ್ದೇಶಕರಂತ ಶ್ರೀಯುತ ರಾಮರೈ ಕಿದಂಬಾಡಿ ಇವರು ಬಂದು ಗಿಡವನ್ನು ಸ್ವೀಕರಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಸಂಸ್ಥೆಯ ಸಿಬ್ಬಂದಿಗಳಾಗಿರತಕ್ಕಂಥ ಶ್ರೀಯುತ ವಿನೋದ್ ಶೆಟ್ಟಿ ಇವರು ಬಂದು, ಅದೇ ರೀತಿ ಸವಣೂರು ಶಾಖೆಯ ಶ್ರೀಮತಿ ಇಂದಿರಾ ಎಚ್ ಶೆಟ್ಟಿ ಇವರು ಬಂದು ಹಣ್ಣಿನ ಗಿಡವನ್ನು ಸ್ವೀಕಾರ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ, ಅವರಿಗೆ ಇವತ್ತು 77ನೇ ಬರ್ತ್ಡೇ ಸೆಲೆಬ್ರೇಷನ್ನು ಅವರ ಉದ್ಯೋಗಿಗಳು, ಅವರ ಬ್ಯಾಂಕಿನ ವರ್ಕರ್ಸ್ ಸಮಾರಂಭವನ್ನು ಆಯೋಜಿಸಿದ್ದಾರೆ. ಇಂಥ ಒಂದು ಚೇರ್ಮ್ಯಾನಿಗೆ ಇಂಥ ಒಂದು ಇದನ್ನು ಆಯೋಜಿಸುವುದನ್ನು ಇದನ್ನೇ ಮೊದಲು ನಾನು ಕಂಡದ್ದು. ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಇಲ್ಲಿ ನನ್ನನ್ನು ಬರಹೇಳಿದವರು ಅವರ ಚೀಫ್ ಜನರಲ್ ಮ್ಯಾನೇಜರ್ ವಸಂತ ಇವರು ಜಾಲಾಡಿಯವರು, ಅವರಿಗೂ ಅವರು ಇಷ್ಟು ದೊಡ್ಡ ಒಂದು ಕಾರ್ಯಕ್ರಮವನ್ನು ನಿಯೋಜಿಸಿದ್ದಾರೆ. ಅವರಿಗೂ ಎಲ್ಲರ ಪರವಾಗಿ ನಾನು ಥ್ಯಾಂಕ್ಸನ್ನು ಕೊಡ್ತಾ ಇದ್ದೇನೆ. ಆದರ್ಶ ಬ್ಯಾಂಕ್ 22 ವರ್ಷದ ಹಿಂದೆ ಸ್ಥಾಪನೆಯಾಗಿದೆ.
ಈಗ ಸಾಧಾರಣ ಈಗ 14 ಬ್ರಾಂಚಸ್ ಇದೆ. ಅದರಲ್ಲಿ ಈಗ ಸಾಧಾರಣ 130 ಕೋಟಿ ಡೆಪಾಸಿಟ್ ಮತ್ತು 110 ಕೋಟಿ ಅಡ್ವಾನ್ಸ್ ಇದೆ. ಈಗ ಭಾರಿ ಇದರಲ್ಲಿ ಬೆಳೆಯುತ್ತಿದೆ. ಸೀತಾರಾಮಯ್ಯವರು ಒಳ್ಳೆ ಇದರಲ್ಲಿ ಮಾಡಿದ ಇದು ಸಂಸ್ಥೆ, ಆದರೆ ಅಷ್ಟೇ ಅದರಲ್ಲಿ ಮಾಡಿದವರಿಗೆ ಸಹ ಅಷ್ಟೇ ತಲೆಬಿಸಿ ಇರುತ್ತದೆ. ಯಾಕೆ ಅಂತ ಹೇಳಿದರೆ, ಯಾರಾದರೂ ನೀವು ಉದ್ಯೋಗಿಗಳು ಹೆಚ್ಚು ಕಡಿಮೆ ಮಾಡಿದಲ್ಲಿ ಅದು ಯಾವಾಗಲೂ ಅವರಿಗೆ ತಲೆಬಿಸಿದ ಕೆಲಸ ಆಗಿರ್ತದೆ. ಅದರಿಂದಾಗಿ ನೀವೆಲ್ಲ ಉದ್ಯೋಗಿಗಳು ಅದಕ್ಕೆ ಅವರ ಉದ್ಯೋಗ ಕೊಟ್ಟದ್ದಕ್ಕಾಗಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದ್ರೇನೆ ಅವರಿಗೂ ಹೆಸರು. ಅವರ ಈ 77ನೇ ವಯಸ್ಸಿನ ಇದು ಆಚರಣೆ ಒಂದು ಸಾರ್ಥಕವಾಗುತ್ತದೆ. ಮತ್ತೆ ಸೀತಾರಾಮಯ್ಯವರ ಅವರ ಅಣ್ಣ ತಮ್ಮಂದಿರ ಬಗ್ಗೆ ನನಗೆ ಮೊದಲೇ ಗೊತ್ತಿತ್ತು. ಬಾಲಕೃಷ್ಣ ರೈ, ದಿವಂಗತ ಬಾಲಕೃಷ್ಣ ರೈ, ಮತ್ತು ಈಗ ಇವರು ಅವರ ತಮ್ಮ ಜಯಪ್ರಕಾಶ್ ರೈ, ಇವರೆಲ್ಲ ನಮಗೆ ಮೊದಲೇ ಗೊತ್ತು. ಸೀತಾರಾಮಯ್ಯನ್ನು ರೈಯವರನ್ನು ನಾನು 30 ವರ್ಷದ ಹಿಂದೆ ನನಗೆ ಅವರ ಪರಿಚಯ. ನಾನಾಗ ವಿಜಯ ಬ್ಯಾಂಕ್ ದರ್ಬೆಯಲ್ಲಿ ಮ್ಯಾನೇಜರ್ ಆಗಿದ್ದೆ. ಆಗ ಅವರ ವ್ಯವಹಾರವನ್ನೆಲ್ಲ ನಮ್ಮ ಬ್ಯಾಂಕಿನಲ್ಲಿ ಮಾಡ್ತಿದ್ದರು. ಅವರ ಇದರಲ್ಲಿ ದೊಡ್ಡ ಸವಣೂರಿನಲ್ಲಿ ವಿದ್ಯಾರಶ್ಮಿ ಸ್ಕೂಲು ಅಂತ ಹೇಳಿದರೆ, ಹೀಗೆ ನಮ್ಮ ಆಳ್ವರು ಮೂಡಬಿದ್ರೆಯಲ್ಲಿ ಮಾಡಿದ ಹಾಗೆ ವಿದ್ಯಾರಶ್ಮಿ ಸ್ಕೂಲನ್ನು ಮಾಡಿ ಹಲವಾರು ಮಂದಿಗೆ ಟೀಚರ್ಸ್ ಇವರಿಗೆ ಎಲ್ಲ ಉದ್ಯೋಗ ಕೊಟ್ಟಿದ್ದಾರೆ. ಅವರು ಹೇಳಿದ ಪ್ರಕಾರ ಈಗ ಈ ಸಂಸ್ಥೆಯಲ್ಲಿ ಮತ್ತು ಬೇರೆ ಎಲ್ಲ ಕಡೆಯಲ್ಲಿ ಸೇರಿ ಸಾಧಾರಣ 250 ಮಂದಿ ಕೆಲಸ ಕೊಟ್ಟಿರ್ತಾರೆ. ಅದೊಂದು ಅವ್ರದ್ದು ಸಾರ್ಥಕದ ಜೀವನವೆಂದು ನಾನು ಗ್ರಹಿಸುತ್ತೇನೆ. ಅವರಿಗೆ ಈ ಹೊತ್ತಿನಲ್ಲಿ ಅವರ ಹುಟ್ಟುಹಬ್ಬವು ಅವರಿಗೆ ಮತ್ತು ಅವರ ಧರ್ಮಪತ್ನಿಯವರಿಗೆ ಇನ್ನು ಆರೋಗ್ಯವನ್ನು ಕೊಡಲೆಂದು ನಾನು ಕೇಳಿಕೊಳ್ತೇನೆ. ಬಂಟರ ಭವನ ಪುತ್ತೂರು ಅದರ 10 ವರ್ಷದ ಹಿಂದೆ ಅದರ ಅಧ್ಯಕ್ಷ ಯಾರಾಗಬೇಕೆಂದು ಹೇಳುವಾಗ ಸೀತಾರಾಮಯ್ಯವರು ಅದರ ಸಾರಥ್ಯವನ್ನು ವಹಿಸಿಕೊಂಡು ಪುತ್ತೂರಿನಲ್ಲಿ ಭವ್ಯವಾದ ಒಂದು ಬಂಟರ ಭವನವನ್ನು ಕಟ್ಟಿಸಿದರು. ಆಗ ನಾವು ಕೂಡ ಸುಂದರರಾಮ್ ಶೆಟ್ಟರ್ ಅವರ ಹೆಸರನ್ನು ಹಾಕುತ್ತಾರೆ ಅಂತ ಹೇಳಿದ ಕೂಡಲೇ ನಾನು ನನ್ನ ಅಧ್ಯಕ್ಷತೆಯಲ್ಲಿ, ಬ್ಯಾಂಕಿನವರ ಅಧ್ಯಕ್ಷತೆಯಲ್ಲಿ ನಾವು ಒಂದು 30 ಲಕ್ಷದವರೆಗೆ ಅಲ್ಲಿಗೆ ದುಡ್ಡು ಸಂಗ್ರಹಿಸಿ ಕೊಟ್ಟಿದ್ದೇವೆ. ನಮಗೂ ಹಾಗೆ ಸೀತಾರಾಮಯ್ಯಗಳ ಹಾಗೆ ಸುಂದರರಾಮ್ ಶೆಟ್ಟರು ಆಗ ಸಾಧಾರಣ ಒಂದು 5 ಟೋಟಲ್ ಒಂದು 10,000 ಜನರಿಗೆ ಕೆಲಸ ಕೊಟ್ಟಿದ್ದಾರೆ. ಅವರು ಸಹ ಹಾಗೆ ಎಲ್ಲ ಜನಗಳನ್ನು ಡಿಗ್ರಿ ಇದನ್ನು ಮುಗಿಸಿದ ಕೂಡಲೇ ಬಂದವರಿಗೆ ಯಾವ ಒಂದು ಇಂಟರ್ವ್ಯೂ ಇಲ್ಲದೆ ಸೀದಾ ಬಂದು ಕೊಡ್ತಿದ್ದ ಮನುಷ್ಯ. ಜಾತಿ ಭೇದ ಯಾವುದನ್ನು ನೋಡಿದವರಲ್ಲ. ಸಾಧಾರಣ 10,000 ಜಾಬ್ ಕೊಟ್ಟವರಲ್ಲಿ 5,000 ಅವರ 5,500 ಬಂಟರಾಗಿರ್ಬೋದು. ಬೇರೆ 4,500 ಜನ ಎಲ್ಲ ಬೇರೆ ಬೇರೆ ಜಾತಿಯವರಿಗೆ ಕೊಟ್ಟಿದ್ದಾರೆ. ಅಂತ ಒಂದು ಪರಮಾತ್ಮನ ಹಾಗೆ ಇದ್ದಂಥ ಮನುಷ್ಯ ನಮ್ಮ ದಿವಂಗತ ಸುಂದರರಾಮ್ ಶೆಟ್ಟರು. ಹಾಗೆ ಅಂಥವರು ಹುಟ್ಟಿದ್ದರಿಂದಾಗಲೇ ನಮ್ಮ ಈ ಬಂಟ ಸಮಾಜವು ಬಹಳ ಮುಂದೆ ಬಂತು ಅಂತ ಹೇಳಲಿಕ್ಕೆ, ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಖುಷಿ ಪಡ್ತಾ ಇದ್ದೇನೆ. ಈಗ ಹಾಗೆ ಸೀತಾರಾಮಯ್ಯ ಈ ಹುಟ್ಟುಹಬ್ಬದ ದಿವಸ ಅದನ್ನು ಆಯೋಜಿಸಿದ ಇದರ ಜನರಲ್ ಮ್ಯಾನೇಜರ್ ಮತ್ತು ಸ್ಟಾಫ್ ಮೆಂಬರ್ಸ್ ಎಲ್ಲರಿಗೂ ನಾನು ಹೃತ್ಪೂರ್ವಕ ವಂದನೆಗಳು ಕೊಟ್ಟುಕೊಂಡು ನನ್ನ ಈ 2 ಮಾತುಗಳನ್ನು ಮುಗಿಸುತ್ತೇನೆ. ಲಕ್ಷ್ಮೀನಾರಾಯಣ ಶೆಟ್ಟಿ ಅವರಿಗೆ ಆತ್ಮೀಯ ಅಭಿನಂದನೆಯನ್ನು ಸಲ್ಲಿಸ್ತಾ, ಆದರ್ಶ ಸಂಸ್ಥೆ 2002ರಲ್ಲಿ ಸ್ಥಾಪನೆಗೊಂಡು ಸ್ಥಾಪಕಾಧ್ಯಕ್ಷರಾಗಿ ಸವಣೂರು ಸೀತಾರಾಮಯ್ಯ ಅವರು ತನ್ನ ಸಹಕಾರಿ ಕ್ಷೇತ್ರದ ಒಂದು ಅಪೂರ್ವ ಅನುಭವದೊಂದಿಗೆ ನಿರ್ದೇಶಕರನ್ನು ಸೇರಿಸಿಕೊಂಡು ಸ್ಥಾಪನೆ ಮಾಡಿದರು. ಪ್ರಸ್ತುತ 14 ಸುಮಾರು 80 ಜನರಿಗೆ ಈ ಸಂಸ್ಥೆಯಲ್ಲಿ ಉದ್ಯೋಗವನ್ನು ಕೊಟ್ಟಿದ್ದಾರೆ. ಸುಮಾರು 8,525 ಜನ ಈ ಸಂಘದ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. 3.22 ಕೋಟಿ ಪಾಲು ಬಂಡವಾಳವನ್ನು ಹೊಂದಿದೆ. 133 ಕೋಟಿ
ಡೆಪಾಸಿಟ್ ಅನ್ನು ಹೊಂದಿದೆ. ಸುಮಾರು 110 ಕೋಟಿ ಸಾಲವನ್ನು ವಿತರಣೆ ಮಾಡಿ ಪ್ರಸ್ತುತ 2023-24ನೇ ಸಾಲಿನಲ್ಲಿ ಸುಮಾರು 1.64 ಲಕ್ಷ ಒಂದು ದಾಖಲೆಯ ಲಾಭಾಂಶವನ್ನು ಕೂಡ ಗಳಿಸಿದೆ. ಇದಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇವೆ. ಅದಲ್ಲದೆ ಈ ಸಂಸ್ಥೆ ಸುಮಾರು 842 ವಿದ್ಯಾರ್ಥಿಗಳಿಗೆ 17,20,000. ಅದಲ್ಲದೆ ಈ ಸಂಘಕ್ಕೆ ಸತತ 3 ವರ್ಷದಿಂದ ನಿರಂತರವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರೀಯ ಸಹಕಾರಿ ಬ್ಯಾಂಕಿನ ಪ್ರಶಸ್ತಿ ಕೂಡ ಬರ್ತಾ ಇದೆ. ಅದೇ ರೀತಿ ಕರ್ನಾಟಕ ರಾಜ್ಯ ಸರ್ಕಾರದ ಶ್ರಮ ತೆರಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇವೆ. ಮುಂದೆ ಕೂಡ ಈ ಸಂಸ್ಥೆ ಅತ್ಯಂತ ಹೆಮ್ಮರವಾಗಿ ಬೆಳೀಲಿ, ನೂರಾರು ಜನರಿಗೆ ಉದ್ಯೋಗ ಸಿಗಲಿ, ಈ ಸಮಾಜದ ಎಲ್ಲ ಆರ್ಥಿಕತೆಯನ್ನ ಪೂರೈಸುವ ಸಂಸ್ಥೆಯಾಗಿ ಅಭಿವೃದ್ಧಿಗೊಳ್ಳಿ ಅಂತ ಹೇಳುವಂತ ಆಶಯದೊಂದಿಗೆ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಇವತ್ತಿನ ನಮ್ಮ ಕೇಂದ್ರ ಬಿಂದು ಸಹಕಾರಿ ದಿಗ್ಗಜ ಸಾವಣೂರು ಸೀತಾರಾಮಯ್ಯವರಿಂದ ಸನ್ಮಾನಿತರ ಮಾತು. ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನೀವೆಲ್ಲ ಹೇಳಿಕೊಂಡು ಹಮ್ಮಿಕೊಂಡಿದ್ದೀರಿ. ಆದರೆ ನನಗೆ ಇದರಲ್ಲಿ ಅಷ್ಟು ಆಸಕ್ತಿ ಇಲ್ಲ. ಯಾಕೆಂತೇಳಿದರೆ ನಾನು ಮತ್ತೊಬ್ಬರ ಹತ್ರ ದುಡ್ಡು ಖರ್ಚು ಮಾಡಿಸಿ ನಾನು ಸನ್ಮಾನ ಮಾಡಿಸಿಕೊಳ್ಳುವಂಥ ಇದನ್ನು ಇವತ್ತಿನವರೆಗೂ ನಾನು ಮಾಡಲಿಲ್ಲ. ನೀವು ನಂಬ್ತೀರ ಬಿಡ್ತೀರೋ ಗೊತ್ತಿಲ್ಲ ನನಗೆ. ನನ್ನ 75ನೇ ಹುಟ್ಟುಹಬ್ಬದಲ್ಲಿ ಕೂಡ ಎಲ್ಲರೂ ಬಂದು ನಾನು ದುಡ್ಡು ಕೊಡ್ತೇವೆ ಅಂತ ಹೇಳಿದ್ರು. ನಾನು 1 ರೂಪಾಯಿ ಹಣವನ್ನು ತಗೊಳ್ಳದೆ, ಮಾಡೋದಿದ್ರೆ ನೀವೇ ಮಾಡಿ, ಖರ್ಚು ನಾನು ಕೊಡೋದು ಅಂತ ಹೇಳಿ ಸುಮಾರು 25-30 ಲಕ್ಷ ರೂಪಾಯಿಯನ್ನು ನಾನು ನನ್ನ ಕೈಯಿಂದ ಖರ್ಚು ಮಾಡಿ ಸುಮಾರು 5,000 ಜನಕ್ಕೆ ಊಟ ಕೊಟ್ಟಂಥ ವ್ಯವಸ್ಥೆ. ಇವತ್ತು ನನ್ನ ನೌಕರ ವೃಂದದವರು ನೀವು ಮಾಡಿದ್ದೀರಿ. ನಿಮ್ಮ ಸಂತೋಷವನ್ನು ಯಾಕೆ ನಾನು ಹಾಳು ಮಾಡುವುದು ಅಂತ ಹೇಳಿದ್ದಕ್ಕೆ ಮಾತ್ರ ಒಪ್ಪಿಕೊಂಡದ್ದು. ಅದರಲ್ಲಿ ಕೂಡ ನಾನು ಸುನಾದನ ಹತ್ರ ಮತ್ತು ವಸಂತರ ಹತ್ರ ಹೇಳಿದ್ದೇನೆ, ಯಾರಾದರೂ ಒಬ್ಬ ನೌಕರ ಇದರಲ್ಲಿ ಭಿನ್ನಾಭಿಪ್ರಾಯ ಉಂಟು ಅಂತಾದರೆ ನಾನು ನಿಮ್ಮ ಎಲ್ಲ ಖರ್ಚನ್ನು ವಾಪಸ್ ನಿಮಗೆ ತಿರುಗಿಸಬೇಕಾದಂಥ ಪರಿಸ್ಥಿತಿ ಬರ್ಬೋದು. ಆದ್ದರಿಂದ ಎಲ್ಲರೂ ಒಟ್ಟಿಗೆ ಸೇರಿ ಸಂತೋಷದಲ್ಲಿ ಮಾಡೋದಾದರೆ ನಾವು ಸಂತೋಷವನ್ನು ಅನುಭವಿಸಲಿಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳುವಂಥ ಒಂದು ವ್ಯವಸ್ಥೆ. ತಮಗೆಲ್ಲ ಗೊತ್ತಿದೆ, ನಾವು ಭಾಳ ಕಷ್ಟದ ಬಾಪು ಸಾಹೇಬರು ಈಗಾಗಲೇ ಒಂದು ಹೇಳಿದರು. ಬಾಪು ಸಾಹೇಬರು ಭಾಳ ಈಗ ಸ್ವಲ್ಪ ಏಜ್ ಆದ್ದರಿಂದ ಹೆಚ್ಚು ಮಾತಾಡಲಿಕ್ಕೆ ಆಗೋದಿಲ್ಲ. ಇಲ್ಲದ್ರೆ ಭಾಳ ವಿನೋದವಾಗಿ ನಿಮ್ಮನ್ನೆಲ್ಲ ರಂಜಿಸುವ ಮೂಲಕ ಅವರು ಭಾಷಣ ಮಾಡುವರು. ಇವತ್ತು ಅವರಿಗೆ ಪಕ್ಕ ನೆನಪು ಶಕ್ತಿ ಎಲ್ಲ ಬರ್ತಾ ಇಲ್ಲ, ಭಾಳ ಬಿಕ್ಕುದನ್ನು ನಾವು ಕಂಡಿದ್ದೇವೆ. ಬಾಪು ಸಾಹೇಬರು ಸುಮಾರು 55 ವರ್ಷಗಳ ಹಿಂದೆ ನನ್ನ ಆತ್ಮೀಯ ಸ್ನೇಹಿತರು. ಭಾಳ ಕಷ್ಟದ ಜೀವನ. ಅವರ ತಂದೆ ಇವರೆಲ್ಲ ಕೂಲಿ ಕೆಲಸಕ್ಕೆ ಹೋಗಿ ಕೆಲಸ ಮಾಡ್ತಾ ಇರುವಾಗ ನನ್ನ ತಂದೆಯ ಭಾರಿ ಆತ್ಮೀಯ ಶಿಷ್ಯ, ಹೈಸ್ಕೂಲ್ನಲ್ಲಿ SLCಯಲ್ಲಿ ಇವರು ಅವರ ಭಾರಿ ಪಟ್ಟದ ಶಿಷ್ಯ. ಒಂದು ದಿವಸ ನನ್ನ ತಂದೆಯವರು ನನ್ನನ್ನು ಕರೆದು ಹೇಳಿದ್ರು, ತುಲ ಎನ್ನ ಒಂಜಿ ಶಿಷ್ಯ ಇರಲಿ ಬಾಬಾ ಸಾಹೇಬ್ ಎಂದು, ಆಯನ ಒಂಜಿ ಕುಸಾರ್ ಮಲ್ಕೊಡು, ಆಯನ ಅಮ್ಮೆ ಮಾತ್ರ ಕೆಲಸಕ್ಕೆ ಪೈರವಿರಲಿ, ಓಲ ಅಂಡೆ ಎಡ್ಡೆ ಮಲ್ಕೊಡುತ್ತೆ ಒಂದು ಮಾತು ಹೇಳಿದ್ರು. ನೀವು ನಂಬಲಿಕ್ಕಿಲ್ಲ ನಾವೆಲ್ಲ. ಆವಾಗ ಇವರು ಒಂದು ಪ್ರೈವೇಟ್ ಕಾರ್ನಲ್ಲಿ ಬಾಡಿಗೆಗೆ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ರು. ಆಗ ನಾನು ಒಂದು ದಿವಸ ಅವರನ್ನು ಕರೆದು, ನೀವೇ ಯಾಕೆ ಒಂದು ಸ್ವಂತ ಕಾರ್ ಮಾಡಬಾರ್ದು ಅಂತ 2 ಔಟ್ ಪಡೆದ ದುಡ್ಡು ಅಂತ ಹೇಳಿದ್ರು. ಕೂಡಲೇ ಅವರಿಗೆ ಒಂದು ಫೈನಾನ್ಸಿನಿಂದ ಒಂದು ಕಾರ್ ನೋಡಿಸಿ 4217 ನಂಬರ ಕೂಡ ನನಗೆ ಗೊತ್ತಿದೆ ಇವತ್ತು, ಗಾಡಿಯನ್ನು ತೆಗೆದುಕೊಟ್ಟು ಇವರು ಸ್ವಂತ ಉದ್ಯೋಗನ ಆರಂಭಿಸಿದ್ರು. ಆನಂತರ ಅವರಿಗೊಂದು 5 ಎಕರೆ ಗುಡ್ಡೆ ಜಾಗ ದರಖಾಸ್ತಾಗಿ ಸಿಕ್ಕಿತ್ತು. ಆನಂತರ ಅದಕ್ಕೆ ನಾನು RTCA ಬ್ಯಾಂಕಿನಿಂದ ಎಲ್ಲ ಕ್ರಾಪ್ ಲೋನ್ ಮಾಡಿಸಿ ಎಲ್ಲ ಲೋನು ಗೀನೆಲ್ಲ ಕೊಡಿಸಿ ಇವತ್ತು ಬಾಬು ಸಾಹೇಬರು ಅಂತ ಹೇಳಿದರೆ ನೀವು ನಂಬಲಿಕ್ಕಿಲ್ಲ, ಅವರ ಮಕ್ಕಳೆಲ್ಲ ಎಷ್ಟು ಕಲ್ತಿದ್ದಾರೆ. 3 ಜನ ಡಾಕ್ಟರ್ಗಳಿದ್ದಾರೆ, ಅವರ ಮೊಮ್ಮಕ್ಕಳು 3 ಜನ MBBS ಡಾಕ್ಟರ್ಗಳು. ಒಬ್ಬಳು ಹುಬ್ಬಳ್ಳಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿದ್ದಾಳೆ, ಒಬ್ಬಳು ಮೈಸೂರಿನ ಚಾಮರಾಜನಗರದಲ್ಲಿ ಇದ್ದಾರೆ. ಅವರ ಮಕ್ಕಳೆಲ್ಲ ಒಳ್ಳೆ ಕಲಿತು ಇವತ್ತು ಒಳ್ಳೆಯ ಒಂದು ಆರೋಗ್ಯವಂತ ವ್ಯವಸ್ಥೆಯಲ್ಲಿ ಸಮಾಜದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಬದುಕತಕ್ಕಂಥ ಬಾಬು ಸಾಹೇಬರು. ಅದನ್ನು ನೋಡಿ ನಾನು ಸಂತೋಷ ಪಡೋದು. ನಮಗೆ ಇವತ್ತು ಬಾಬು ಸಾಹೇಬರನ್ನು ಒಳ್ಳೆಯದು ಮಾಡಿದ್ದು ಅವರ ಪುಳ್ಳಿ ಅಡಿಗಳೆಲ್ಲ ಇವತ್ತು 3 ಜನ ಇಂಜಿನಿಯರ್ಸ್, 2 ಜನ ಇಂಜಿನಿಯರ್ಸ್ ಇವರ ಮನೆಯಲ್ಲಿದ್ದಾರೆ ಅವರ ಪುಳ್ಳಿಗಳು. ಬಾಕಿ ಅವರೆಲ್ಲ ಬೇರೆ ಬೇರೆ ದೂರದಲ್ಲಿ ಕೆಲಸ ಮಾಡಿ ಅದು ನಮಗೆ ಸಂತೋಷ ಕೊಡತಕ್ಕಂಥದ್ದು. ಏನೂ ಇರಲಿ, ನಾನು 67ನೇ ಇಸ್ವಿಯಲ್ಲಿ SSLC ಮಾಡಿ ನನ್ನ ತಂದೆಯವರು ಭಾಳ ಕಷ್ಟದ ದಿನಗಳಲ್ಲಿ ನಿನ್ನನ್ನು ಓದಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಆನಂತರ ಅವರು 68ನೇ ಇಸ್ವಿಯಲ್ಲಿ ನನ್ನನ್ನು ಮಡಿಕೇರಿಯ ಸಹಕಾರಿ ತರಬೇತಿಗೆ ಕಳಿಸಿ, ಆವಾಗ ನನ್ನ ತಂದೆ ಬಡವರಾದರೂ ಅವರಿಗೆ ಜಿಲ್ಲೆಯಲ್ಲಿ ಒಂದು ಎಲ್ಲ ನಾಯಕರು ಅವರನ್ನು ಬೆಂಬಲಿಸತಕ್ಕಂಥ ಒಂದು ವ್ಯವಸ್ಥೆ ಇತ್ತು. ಆಗ ಇವರು ನನ್ನ ಜಾಕೆ ಪರಮೇಶ್ವರ ಗೌಡರು ಅಂತ ಇದ್ರು, ಅವ್ರ ಹತ್ರ ಹೋಗಿ ಹೇಳಿದರು, ನನ್ನ ಮಗನಿಗೆ ಒಂದು ಕೆಲಸ ಮಾಡಿ ಎಲ್ಲ ಗುಳ್ಪುಗೆ ಮಲ್ದು ಕೊರಪೆ ಅಂತ ಹೇಳಿ ನನ್ನನ್ನು ಕಡೆಗೆ ಅವರು ಬಂಟ್ವಾಳ ನಾರಾಯಣ ನಾಯಕರಲ್ಲಿ ಕೊಂಡೋಗಿ DCC ಬ್ಯಾಂಕಿನ ನನಗೆ ಇಂಟರ್ವ್ಯೂ ಇಲ್ಲದೆ ನಾರಾಯಣ ರೈ ಮಾಸ್ಟರ್ ಮಗ ಅಂತೇಳಿ ನನಗೆ DC ಬ್ಯಾಂಕಲ್ಲಿ ಸೂಪರ್ವೈಸರ್ ಕೆಲಸ ಸಿಕ್ಕಿತ್ತು. ಫಸ್ಟ್ ನಾನು ಹೋಗ್ತೆ ಸುಬ್ರಹ್ಮಣ್ಯದಲ್ಲಿ, ಫಸ್ಟ್ ಕೆಲಸಕ್ಕೆ ಸೇರಿದ್ದು ನಾನು ಸುಬ್ರಹ್ಮಣ್ಯದಲ್ಲಿ. ಆಗಿನ ನಮ್ಮ ಸ್ನೇಹಿತರು ನಿಮ್ಮ ಮುಂದೆ ಇದ್ದಾರೆ, KN ರವೀಂದ್ರನಾಥ್ ಶೆಟ್ಟರು. ಆವಾಗ ಅಷ್ಟೇ ಅಲ್ಲಿಯ ಜೂನಿಯರ್ ಕಾಲೇಜಿನಲ್ಲಿ ಕಲಿತು ಹೊರಗೆ ಬರುವಂಥವು. ಮೇಲ್ನಾಡು ಚಂದ್ರಶೇಖರ್ ಅಂತೇಳಿ ಅವರು ಕಲಿತು ಹೊರಗೆ ಬರುವವರು. ಇವರೆಲ್ಲ ನಾವು ಜೊತೆಯಾಗಿ ಕೆಲಸ ಮಾಡಿ ಇವತ್ತು ಈ ಮಟ್ಟಕ್ಕೆ ಮುಟ್ಟಿದ್ದೇವೆ. ಈ ಮಟ್ಟಕ್ಕೆ ಮುಟ್ಟಿದ್ರು ನನಗೇನು ಅದರಲ್ಲಿ ತಲೆಬಿಸಿ ಇಲ್ಲ. ನಾವು ಹಾಗೆ ಮಾಡಿದ್ದೇವೆ, ಹೀಗೆ ಮಾಡಿದ್ದೇವೆ, ಹೀಗೆಲ್ಲ ಹೇಳ್ತಾರೆ. ಅವ್ರ ಹತ್ರ ದುಡ್ಡು ಉಂಟು,
ದುಡ್ಡೇ ಪ್ರಾಮುಖ್ಯ ಅಲ್ಲ, ಪ್ರೀತಿ ವಿಶ್ವಾಸ ಯಾರಲ್ಲಿ ಉಂಟು ಆ ಪ್ರೀತಿ ವಿಶ್ವಾಸದೊಟ್ಟಿಗೆ ನಾವು ಒಟ್ಟಿಗೆ ಬೆಳೆದ್ರೆ ನಿಮಗೆ ಸಂತೋಷವನ್ನು ಕಾಣಲಿಕ್ಕೆ ಅವಕಾಶ. ಮತ್ತೊಂದು ನೋಡಿ, ನಿಮ್ಮ ಪರಮೇಶ್ವರ ಪಂಜದ ಮ್ಯಾನೇಜರ್ ಇದ್ದರು. ಅವನನ್ನು 76ನೇ ಇಸ್ವಿಯಲ್ಲಿ ನಾನು ಪಂಜ CA ಬ್ಯಾಂಕಿನಲ್ಲಿ ಕೆಲಸ ಕೊಡಿಸಿದೆ. ಅವರು ಮೊನ್ನೆ 36 ವರ್ಷ ಕಳೆದು ರಿಟೈರ್ ಆದ ಕೂಡಲೇ ನಾನು ತೆಗೆದುಕೊಂಡು ಬಂದು ಅವರ ಒಳ್ಳೆಯತನಕ್ಕೆ ಅವರನ್ನು ಪಂಜಾಬ್ ಬ್ರಾಂಚ್ ಮ್ಯಾನೇಜರ್ ಮಾಡಿದೆ. 10 ವರ್ಷ ಆಯಿತು. 70 ವರ್ಷದಿಂದ ನಂತರ ಬೇಡ ಮರ ಇನ್ನೊಂದೇನು ಮನೆಗೆ ಹೋಗೋದು ಒಳ್ಳೆಯದು ಅಂತೇಳಿ 70ನೇ ವರ್ಷ ಅವರನ್ನು ಪಂಜಾಬ್ CA ಬ್ಯಾಂಕಿಂದ ಬಿಡುಗಡೆ ಮಾಡಿದೆ. ಮರು ದಿವಸ ಸ್ವಲ್ಪ ದಿವಸ ಇವನನ್ನು ಬಿಡುಗಡೆ ಮಾಡಿದ ಸ್ವಲ್ಪ ದಿವಸದಲ್ಲಿ ನನಗೆ ಮಾಸಿನಲ್ಲಿ ಜಿಲ್ಲಾ ಮಟ್ಟದ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಕೃಷಿಕರ ಸಹಕಾರಿ ಸಂಘದ ಅಧ್ಯಕ್ಷನಾಗಿ ನನ್ನನ್ನು ಮಾಡಿದರು. ಅಲ್ಲಿ ಕೆಲವೊಂದು ಕಾಂಪ್ಲಿಕೇಶನ್ಸ್ ಎಲ್ಲ ಇರುವಾಗ ಅಲ್ಲಿಗೊಬ್ಬ ಅಕೌಂಟ್ಸ್ ಆಫೀಸರ್ ಬೇಕು ಅಂತ ಆಯಿತು. ಈಗಾಗಲೇ ನಾನು ಪುನಃ ಪರಮೇಶ್ವರನ್ನ ಕರೆದು ಜೂನ್ 1ರಿಂದ ನನ್ನ ಮಾಸಿನಲ್ಲಿ ಚೀಫ್ ಅಕೌಂಟ್ ಆಫೀಸರ್ ಆಗಿ ಅವನಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೆ. 1 ವರ್ಷದ ಅವಧಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೇನೆ. ಇನ್ನು M.Com ಆದ ಹುಡುಗನನ್ನು ನಿನಗೆ ಕೊಡ್ತೇನೆ, ಅವನನ್ನು ನೀನು 6 ತಿಂಗಳಲ್ಲಿ ಟ್ರೈನಿಂಗ್ ಮಾಡಿ ಬರುವ ವರ್ಷ ನೀನು ಬಿಟ್ಟು ಹೋಗಬೇಕು ಅಂತ. ಇದರ ಉದ್ದೇಶ ಇಷ್ಟೇ. ನಾವೆಲ್ಲ ಸ್ನೇಹಾಚಾರದಲ್ಲಿ ಬದುಕಿದಾಗ ಅದನ್ನು ಯಾವತ್ತೂ ಒಬ್ಬ ಮರೆಯುವುದಿಲ್ಲ. ಅವರಿಗೆ ಆ ಸಂತೋಷ, ಅವರಲ್ಲಿ ಇರತಕ್ಕಂಥ ಮಾನಸಿಕ, ಅವರ ಮನೆಯವರು ನಮ್ಮನ್ನು ಕಾಣುವ ರೀತಿಯೆಲ್ಲ ನೋಡುವಾಗ ಸಿಕ್ಕತಕ್ಕಂಥ ಸಂತೋಷ ಬೇರೆ ನಾವೆಲ್ಲಿಯೂ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇದರಲ್ಲಿ ನಾನು 18 ವರ್ಷ DC ಬ್ಯಾಂಕ್ ಸೂಪರ್ವೈಸರ್ ಆಗಿ, 10 ವರ್ಷ DC ಬ್ಯಾಂಕ್ಲಿ ಡೈರೆಕ್ಟರ್ ಆಗಿ, 6 ವರ್ಷಗಳ ಕಾಲ ಅದರ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದೆ. ಇವತ್ತು ನಮ್ಮ UT ಖಾದರ್ ಅವರು ನಮಗೆ ಆತ್ಮೀಯ ಸ್ನೇಹ. ಯಾಕೆಂದರೆ ಅವರ ತಂದೆಯು ನನಗೆ ಅವರು 18 ವರ್ಷ ನೌಕರನಾಗಿರುವಾಗ ಡೈರೆಕ್ಟ್ರು, ಆನಂತರ ನಾನು ಅವರೊಟ್ಟಿಗೆ 10 ವರ್ಷ ಡೈರೆಕ್ಟ್ರು ಅಂತ ಬಾಂಧವ್ಯ ಇವತ್ತು ಕೂಡ UT ಖಾದರ್ ಎಲ್ಲಿಯಾದರೂ ಹೋದರೆ ನನ್ನನ್ನು ಹೇಳಿ ನನ್ನ ಅಮ್ಮೇರ್ನ ಫ್ರೆಂಡ್ ಬೇರೆ ಸೀತಾರಾಮ್ ರೈ ಅಂತ, ನಾನು ಆವಾಗ ಶಾಲೆಗೆ ಹೋಗ್ತಿದ್ದೆ ಅಂತ ಇವತ್ತು ಕೂಡ ನೆನಪು ಮಾಡತಕ್ಕಂಥ ಒಂದು ವ್ಯವಸ್ಥೆ. ಈ 55 ವರ್ಷ ಸಹಕಾರಿ ಜೀವನದಲ್ಲಿ ನಾನು ನನ್ನ ಒಂದು ವ್ಯಕ್ತಿತ್ವವನ್ನು ಉಳಿಸಿಕೊಂಡಿದ್ದೇನೆ. ಇದನ್ನು ನಿಮ್ಮ ಮುಂದೆ ಹೇಳುವಂಥ ನಾನು ನಿಮ್ಮ ನೌಕರನ್ನು ಇವತ್ತು ಸಂತೋಷ ಪಡೋದು. ಯಾಕೆಂದರೆ ನಮ್ಮಲ್ಲಿ ಶಿಸ್ತು, ಶ್ರದ್ಧೆ ಮತ್ತು ನಯ, ವಿನಯ ಮತ್ತು ಯಾವುದೇ ಒಂದು ಮುಚ್ಚುಮರೆ ಇಲ್ಲದೆ ಮತ್ತೊಬ್ಬನ ಕಿಸೆಗೆ ಕೈ ಹಾಕದಂಥ ವ್ಯವಸ್ಥೆಗಳು ನಮ್ಮಲ್ಲಿ ಮೂಡಿ ಬರಬೇಕು. ಆವಾಗ ಮಾತ್ರ ನೀವು ಸಹಕಾರಿ ಸಂಘದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗ್ತೀರಿ ಹೊರತು ಆ ಸಹಕಾರಿ ಸಂಘದಲ್ಲಿ ಇರತಕ್ಕಂಥ ಹಣ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಮೆಂಬರ್ಗಳೊಟ್ಟಿಗೆ ಬೆಳೆದ ವ್ಯವಹಾರಕ್ಕೆ ಕೈ ಹಾಕಿದಂಥ ಇಂಥ ಕೆಲಸಗಳನ್ನು ಮಾಡದೆ ಒಳ್ಳೆಯ ಕೆಲಸವನ್ನು ನೀವು ಮಾಡಬೇಕು. ಈ ಎಲ್ಲ ನನ್ನ 50 ವರ್ಷದ ಇದರಲ್ಲಿ ನಾನು ಈ ಆದರ್ಶ ವಿವಿಧೋದ್ದೇಶ ಸಹಕಾರಿ ಸಂಘವನ್ನು ಹುಟ್ಟು ಹಾಕಿದ್ದು. ಇವತ್ತು ನಮಗೆ ಸಂತೋಷ ಕಾಣೋದು ಯಾಕೆಂತ ಹೇಳಿದ್ರೆ, ಇವತ್ತು ನಮ್ಮಲ್ಲಿ 65 ಜನ ನೀವು ನೌಕರರಿದ್ದೀರಿ, 15ರಿಂದ 20 ಜನ ಪಿಗ್ಮಿ ಕಲೆಕ್ಟರ್ಗಳಿದ್ದೀರಿ, ಈಗ 80 ಜನ ಇದ್ದೀರಿ. ಅದೇ ನನ್ನ ವಿದ್ಯಾರಶ್ಮಿಯಲ್ಲಿ 75 ಜನ ನೌಕರರು ನನ್ನೊಟ್ಟಿಗೆ ಕೆಲಸ ಮಾಡ್ತಾರೆ. ಸಣ್ಣ ಕೃಷಿ ಕ್ಷೇತ್ರದಲ್ಲಿ 25 ಜನ ಕೆಲಸ ಮಾಡ್ತಾರೆ. ನನ್ನ ಉದ್ಯಮದಲ್ಲಿ ಸುಮಾರು 30 ಜನ ಕೆಲಸ ಮಾಡ್ತಾರೆ. ಇವತ್ತು ನನ್ನೊಟ್ಟಿಗೆ 225ರಿಂದ 250 ಜನ ಡೈಲಿ ನನ್ನೊಟ್ಟಿಗೆ ಕೆಲಸ ಮಾಡ್ತಾರೆ. ಅವರ ಒಂದು ತಿಂಗಳ ಪೇಮೆಂಟ್ 15ರಿಂದ 18 ಲಕ್ಷ ರೂಪಾಯಿ ಆಗ್ತದೆ. ಇದನ್ನು ನಾನು ಹೆಗ್ಗಳಿಕೆಯಿಂದ ಹೇಳಿಕೊಡೋದು. ನಾನು ದೊಡ್ಡ ಜನ ಅಂತಲ್ಲ, ನನಗೆ ಒಂದು ಸಂತೋಷ. ನನ್ನ 250 ಜನ ಬಡ ಕುಟುಂಬದವರು ನಮ್ಮೊಟ್ಟಿಗೆ ಕೇರಿ ನಾವೆಲ್ಲ ಒಟ್ಟಿಗೆ ಇದ್ದೇವೆಲ್ಲ ಅಂತ ಹೇಳುವ ಒಂದು ಸಂತೋಷವನ್ನು ಹಂಚಿಕೊಳ್ಳುವುದೇ ಹೊರತು ನಾನು ದೊಡ್ಡ ಜನ ಅಂತ ಅಲ್ಲ. ನನ್ನ ಇದನ್ನು ಕೂಡ ನೀವು ನೋಡ್ಬೋದು. ನನ್ನ ವೈಟ್ ಶರ್ಟು ಮತ್ತು ಕಪ್ಪು ಪ್ಯಾಂಟು ಈ 40-50 ವರ್ಷದೇ ಕೂಡ ಅದು ಮದುವೆಗಿರಲಿ ಅಂಥ ಸಮಾರಂಭ ಇರಲಿ ನಂದು ಇದೆ. ಮಾಮೂಲಿ ಒಂದು ವೈಟ್ ಶರ್ಟು, ಒಂದು ಪ್ಯಾಂಟ್ ಶರ್ಟ್. ಮದುವೆಗೆ ಹೋಗುವಾಗಲೇ ಎಲ್ಲರೂ ಜೋರು ಮಾಡೋದು ನನಗೆ. ಎಂತ ಮಾಡಿದ್ದೀನಿ ಅವಸ್ಥೆ ಇದೆಲ್ಲ, ಒಂದು ಒಳ್ಳೆ ಜರತಾರಿ ಎಲ್ಲ ಹಾಕಿಕೊಂಡು ಬಾ. ಇಲ್ಲ ನಮಗೆ ಬೇಡ, ನಾವು ಸಂತೋಷದಲ್ಲಿ ಇದ್ದೇವೆ. ಏನು ಇರಲಿ, ಇವತ್ತು ನಾನು ಹುಟ್ಟು ಹಾಕಿದ ಸಂಸ್ಥೆ ಬಹಳ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡುತ್ತದೆ. ಅದಕ್ಕೆಲ್ಲ ಜವಾಬ್ದಾರಿ ಮುಂಭಾಗದಲ್ಲಿ ಕೂತಿರತಕ್ಕಂಥ ನಮ್ಮ ನಿರ್ದೇಶಕರ ಮಿತ್ರಗಳ ಆಡಳಿತದಲ್ಲಿ ನಮಗೆ ಕೊಡತಕ್ಕಂಥ ಸಹಕಾರ. ಮೂರನೆಯದಾಗಿ ನೀವು ನೌಕರರು, ನೀವು ಉತ್ತಮವಾಗಿ ದುಡಿದಾಗ ಅದು ಆ ಸಂಸ್ಥೆ ಒಳ್ಳೆಯದಾಗಿ ಕೆಲಸ ಮಾಡ್ತದೆ. ನನ್ನ ಸಹಕಾರಿ ಸಂಸ್ಥೆಯಲ್ಲಿ ಇವತ್ತು ನೋಡಿರ್ಬೋದು, ನನಗೇನಾದರೂ ಲಾಭ ಉಂಟಂತ ನೀವೀಗ 60 ಜನ ಆಲೋಚನೆ ಮಾಡ್ಬೋದು. ನಾನು ಅದರಿಂದ ಇವತ್ತಿನವರೆಗೆ ಸಾಲ ತೆಗೆದು ಬಿಟ್ಟರೆ 10 ಪೈಸೆ ಅದರಿಂದ ಮುಟ್ಟುವಂಥ ಅಭ್ಯಾಸವು ನನಗಿಲ್ಲ. ನಿಮಗೆ ಕೂಡ ಹೇಳ್ತಾ ಇರುವಂಥದ್ದು, ಸಮಾಜದೊಟ್ಟಿಗೆ ಬದುಕುವಾಗ ನಿಮ್ಮಲ್ಲಿ ಬರತಕ್ಕಂಥ ಸದಸ್ಯರು ಅಥವಾ ಮೆಂಬರು, ಸಾಲಗಾರರು, ಡೆಪಾಸಿಟರು ಯಾರೂ ಇರ್ಬೋದು, ಅವರನ್ನೆಲ್ಲ ಒಂದೇ ರೀತಿ ಟ್ರೀಟ್ ಮಾಡಬೇಕು. ಅವ ಸಾಲಗಾರನ ಸ್ವಲ್ಪ ಸಣ್ಣದಾಗಿ ನೋಡೋದು, ಡೆಪಾಸಿಟ್ ಕೊಟ್ಟ ಅವನನ್ನು ಹೆಚ್ಚಿನ ಮನೆಯಲ್ಲಿ ನೋಡೋದು, ಅದೆಲ್ಲ ಮಾಡಲಿಕ್ಕೆ ಹೋಗಬಾರ್ದು. ಆಗಿದ್ದಾಗ ನಮ್ಮ ಸಂಸ್ಥೆ ಉತ್ತಮವಾಗಿ ಕೆಲಸ ಮಾಡುತ್ತದೆ. ಇನ್ನೊಂದು, ಈ ವರ್ಷ ಇಷ್ಟವರೆಗೆ 22 ವರ್ಷದಲ್ಲಿ ಭಾಳ ಚೆನ್ನಾಗಿ ನಡೆಸಿಕೊಂಡು ಬರ್ತಾರೆ. ನನ್ನ ಉದ್ದೇಶ ಏನಂದರೆ, ಒಂದು ದಿನಕ್ಕಾದರೂ ನಾವು 25% ಡಿವಿಡೆಂಡ್ ಕೊಡಬೇಕು. ಇವತ್ತು ನನಗೆ ನಮ್ಮಿಂದ ಮುಂದೆ ನಾನು ರಾಮಕೃಷ್ಣ ಸೊಸೈಟಿಯಲ್ಲಿ 29 ವರ್ಷದಿಂದ ನಾನು ಡೈರೆಕ್ಟ್, 29 ವರ್ಷದಿಂದ ಇವತ್ತಿನವರೆಗೆ ಈಗಲೂ ನಾನು ಡೈರೆಕ್ಟ್. ಇಡೀ ಜಿಲ್ಲೆಯಲ್ಲಿ, ಅವಿಭಜಿತ ಜಿಲ್ಲೆಯಲ್ಲಿ 25%
ಡಿವಿಡೆಂಡ್ ಕೊಡತಕ್ಕಂಥ ಸಂಸ್ಥೆ ಬೇರೆ ಎಲ್ಲಿ ಇಲ್ಲ. ನಾವು 5 ವರ್ಷದಿಂದ ಈಗಲೂ 20 ಚಿಕ್ಕಪ್ಪ ನಾಯಕರು ನಮ್ಮೊಟ್ಟಿಗೆ ನಿರ್ದೇಶಕರಾಗಿದ್ದಾರೆ. ಆ ವ್ಯವಸ್ಥೆ ನಮ್ಮ ಆದರ್ಶದಲ್ಲಿ ಬರಬೇಕು ಅಂತ ಹೇಳುವುದನ್ನು ನೀವು ನಿಮ್ಮ ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಳ್ಬೇಕು. ಯಾರು ನೌಕರ ವೃಂದದವರು. ನಮ್ಮ ಸಂಸ್ಥೆ ಕೂಡ ರಾಮಕೃಷ್ಣ ಸೊಸೈಟಿಯಾಗಿ ನಡಿಬೇಕು, ಅದರಷ್ಟೇ ಡಿವಿಡೆಂಡ್ ಕೊಡಬೇಕು. ಮತ್ತು ನನ್ನ ಹಠ ಏನು ಅಂತ ಹೇಳಿದ್ರೆ, ನಿಮಗೆ 2 ತಿಂಗಳ ಬೋನಸ್ ಸಿಗಬೇಕು. ಇವತ್ತೀಗ ಈ ವರ್ಷ ನಮಗೆ ಬೋನಸ್ ಕೊಡಲಿಕ್ಕೆ ಸ್ವಲ್ಪ ಅಮೌಂಟ್ ಕಡಿಮೆ ಆದರೂ ಮತ್ತೊಂದು ಇದರಿಂದ ಹೆಡ್ಡಿಂದ ತೆಗೆದು ನಿಮಗೂ ಕೂಡ ಈ ತಿಂಗಳಲ್ಲಿ ಕೂಡ ನಿಮಗೆ 2 ತಿಂಗಳ ಬೋನಸನ್ನು ಕೊಡುವಂಥ ವ್ಯವಸ್ಥೆ ಆಗಿದೆ. ಇನ್ನು ಮುಂದೆಯೂ ಹಾಗೆ ಆಗಬೇಕು. ಈಗ ನಿಮ್ಮ ಹತ್ರ ನಮಗೆ ಸ್ವಲ್ಪ ಕೆಲವು ಅಸಮಾಧಾನ ಉಂಟು. ಇಷ್ಟರಲ್ಲಿ ನಾವು ಚೆನ್ನಾಗಿ ಮಾಡಿದ್ದೇವೆ. ಈ ವರ್ಷ ನಮ್ಮ ಇದರಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡಿ ಸಹಕಾರಿ ಸಂಘವನ್ನು ನಡೆಸಿಕೊಂಡು ಹೋಗುವಂಥದ್ದು. ಈ ವರ್ಷ ನಮಗೆ 2.5 ಕೋಟಿ ರೂಪಾಯಿ ಲಾಭ ಬರಬೇಕಿತ್ತು. ನೋಡ, ಯಾರಾದರೂ ಒಬ್ಬರು ಉತ್ತರ ಕೊಡಿ, ಯಾಕೆ ಬರಲಿಲ್ಲ? 2.5 ಕೋಟಿ ರೂಪಾಯಿ ಸಾಲ ಬಂದು ಸುಮಾರು 50 ಲಕ್ಷ ರೂಪಾಯಿಯನ್ನು ರಿಸರ್ವೇಷನ್ ಇಟ್ಟು 2 ಕೋಟಿ ರೂಪಾಯಿ ನಾವು ಲಾಭ ಅಂತ ತೋರಿಸಬೇಕು ಅಂತ ಹೇಳುವಂಥ ಇರಾದೆಯಲ್ಲಿ ನಾನು ವಸಂತನನ್ನು ಮತ್ತು ಸುನಾದನ್ನು ಓಡಿಸಿ 30ನೇ ತಾರೀಕಿನವರೆಗೆ ಮಾಡಿದ ಸತ ಪ್ರಯತ್ನದಲ್ಲಿ ಕೂಡ ನನಗೆ ಅದನ್ನು ಗುರಿ ಮುಟ್ಟಲಿಕ್ಕೆ ಆಗಲಿಲ್ಲ. ಆದದ್ದು ಕೇವಲ 1,76 ಲಕ್ಷ ರೂಪಾಯಿ ಮಾತ್ರ ಬಂದಿದೆ. ಅದರಲ್ಲಿ ಈಗ 40 ಸಾವಿರವನ್ನು ಕಳೆದು 1.5 ಕೋಟಿ ರೂಪಾಯಿಯನ್ನು ಲಾಭವಾಗಿ ನಾವು ಈ ವರ್ಷ ಇಟ್ಟುಕೊಂಡಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಾದರೂ, ಯಾಕೆಂತ ಹೇಳಿದರೆ ಸಾಲ ಕೊಡಲಿಕ್ಕೆ ಎಷ್ಟು ಜನ ಬರ್ತಾರೆ. ಇವತ್ತು 15 ಜನ ಮ್ಯಾನೇಜರ್ಗಳಿದ್ದೀರಿ, ನೀವು ನೋಡಿ ಬರುವಾಗ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಎಷ್ಟು ಹೇಳ್ತಾರೆ. ಅದನ್ನು ನಂಬಿಕೊಂಡು ನೀವು ಕೂಡ ಮ್ಯಾನೇಜರ್ಗಳು ಕೂಡ ಐಡೆಂಟಿಫೈ ಪಾರ್ಟಿ ಇಕ್ಕೋರಲ್ಲಿ ಅಂತ ಕೊಟ್ಟ ಮರು ದಿವಸ ಅವರಿಲ್ಲ, ಅವರನ್ನು ಹುಡುಕ್ಲಿಕ್ಕೆ ಲೈಟ್ ಹಾಕ್ಕೊಂಡು ಹೋಗಿ ಹುಡುಕಿ ಎಲ್ಲಿದ್ದಾರೆ ಅಂತ ನೋಡುವಂಥ ಪರಿಸ್ಥಿತಿ. ಇವತ್ತು ನಮಗೆ ಸುಮಾರು 50ರಿಂದ 1 ಕೋಟಿ ರೂಪಾಯಿ ಬಡ್ಡಿ ಬರಲಿಕ್ಕೆ ಮಾರ್ಚ್ 30ಕ್ಕೆ ಬಾಕಿ. ನಿಮ್ಮಿಂದ ವಸೂಲು ಮಾಡಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ನಿಮಗೆ ಬೇಜಾರು ಮಾಡಬೇಕು ಅಂತ ಈ ಸಂತೋಷ ಸಮಾರಂಭದಲ್ಲಿ ಹೇಳೋದಲ್ಲ. ನಮ್ಮ ಹತ್ರ ಒಂದು ಗುರಿ, ಆ ಗುರಿಯನ್ನು ನಾವು ಹಿಂದೆ ಬೀಳಲಿಕ್ಕೆ ಕೊಡು. ಅದೇ ಇನ್ನಾದರೂ ಬರುವ ವರ್ಷ ಆದರೂ ನೀವೆಲ್ಲ ಒಗ್ಗಟ್ಟಿನಲ್ಲಿ ಕೆಲಸ ಮಾಡಿ ಬರುವ ವರ್ಷ ನಮಗೆ 3 ಕೋಟಿ ರೂಪಾಯಿ ಲಾಭ ಬರಲೇಬೇಕು. 3 ಕೋಟಿಯಲ್ಲಿ 1 ಕೋಟಿಯನ್ನಿಟ್ಟು 2 ಕೋಟಿ ರೂಪಾಯಿ ನಾವು ಪಬ್ಲಿಕ್ಕಿಗೆ ಲಾಭಾಂಶವನ್ನು ತೋರಿಸುವಂಥ ಕೆಲಸ ಆಗಬೇಕು ಅಂತ ಹೇಳಿ ಎಲ್ಲ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿ, ಯಾವುದೇ ತಪ್ಪುಗಳಿಗೆ ಅವಕಾಶ ಕೊಡಬೇಡಿ. ನಿಮಗೇನಾದರೂ ತೊಂದರೆಗಳಿದ್ದರೆ ಬಂದು ಪರ್ಸನಲ್ ಆಗಿ ನನ್ನನ್ನು ಬಂದು ಭೇಟಿ ಮಾಡಿ, ನಾನು ನಿಮಗೆ ಬೇಕಾದ ಪರಿಹಾರ ಮಾಡಲಿಕ್ಕೆ ನಾನು ತಯಾರಿದ್ದೇನೆ. ಆದರೆ ಯಾವತ್ತೂ ಸಂಘದ ಹಣಕ್ಕೆ ಕಣ್ಣು ಹಾಕಬೇಡಿ ಅಂತ ಹೇಳುವ ಒಂದು ಸೂಚನೆಯನ್ನು ಕೂಡ ನಿಮ್ಮ ಮನಸ್ಸಿಗೆ ಕೊಟ್ಟು ಒಳ್ಳೆಯ ಒಂದು ವ್ಯವಸ್ಥೆ ಮಾಡಿದೆ. ಇವತ್ತು ಕೆಲವು ಸಹಕಾರಿ ಸಂಘಗಳು ಬೇಗ ಬೆಳೆಯುವುದಿಲ್ಲ. ಯಾಕಂದರೆ ಅವರ ಹತ್ರ ಒಂದು ಗುರಿ ಇಲ್ಲ, ಇಷ್ಟೇ ಆಗಬೇಕು. ನಂದು ಗುರಿ ಏನಂದರೆ 15% ಪ್ರತಿ ವರ್ಷ ಏರಬೇಕು, ಡೆಪಾಸಿಟ್ ಆಗಲಿ ಇದಾದರೆ. ಇಲ್ಲದ್ರೆ ಸಂಸ್ಥೆ ಒಳ್ಳೆಯದಾಗಿ ನಡೆಯುವುದಿಲ್ಲ. ಅದು ಏನೇ ಇರಲಿ, ಇವತ್ತು ನಮಗೆ 3 ಕೋಟಿ ಡೆಪಾಸಿಟು, 8,500 ಮೆಂಬರ್ಗಳು, 132 ಕೋಟಿ ಡೆಪಾಸಿಟು, 111 ಕೋಟಿ ರೂಪಾಯಿ ಅಡ್ವಾನ್ಸ್ ಮಾಡಿ ನಮಗೆ 1,76 ಲಕ್ಷ ಈ ವರ್ಷ ಲಾಭ ಬಂದಿದೆ. ಬರುವ ವರ್ಷ ಇದನ್ನು ನಾವು 3 ಕೋಟಿಗೆ ವಿಸ್ತರಿಸುವ ಯೋಜನೆಯಲ್ಲಿ ನಿಮ್ಮೆಲ್ಲರ ಸಹಕಾರವನ್ನು ಯಾಚಿಸುತ್ತಾ ಈ ಒಂದು ಸನ್ಮಾನ ಸಮಾರಂಭವನ್ನು ನೀವು ಇಟ್ಟದ್ದಕ್ಕೆ ನಾನು ಸಂತೋಷಪೂರ್ವಕವಾಗಿ ನಿಮ್ಮ ಇದನ್ನು ನಾನು ಒಪ್ಪಿಕೊಂಡಿದ್ದೇನೆ. ಯಾರಿಗಾದರೂ ಬೇಜಾರಿದ್ದರೆ ತಿಳಿಸ್ಬೋದು, ನೀವು ತೊಂದರೆ ಇಲ್ಲ. ಆದರೆ ಯಾವುದೇ ಭಿನ್ನಾಭಿಪ್ರಾಯಗಳು ಇರಬಾರ್ದು ಅಂತ ನೆಕ್ಸ್ಟ್ ಇಯರ್ನಲ್ಲಿ ನೀವೆಲ್ಲರೂ ಒಗ್ಗಟ್ಟಾಗಿ ನನಗೆ 3 ಕೋಟಿ ರೂಪಾಯಿ ಠೇವಣಿ ಲಾಭ ಬರುವಂಥ ಕೆಲಸದೊಟ್ಟಿಗೆ ಕೆಲಸ ಮಾಡಿ ಬರುವ ವರ್ಷಕ್ಕೆ ಈಗ ನಮ್ಮ 132 ಅಂದರೆ 15% ಅಂದರೆ 151 ಕೋಟಿ ಡೆಪಾಸಿಟ್ ಆಗಬೇಕು. 110 ಕೋಟಿ ಅಂದರೆ 125 ಕೋಟಿ ಅಡ್ವಾನ್ಸ್ ಆಗಬೇಕು. ಇದೆಲ್ಲ ಆಗಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳಿ ನಿಮಗೆಲ್ಲ ನಾನು ಮತ್ತು ನನ್ನ ಶ್ರೀಮತಿಯ ಪರವಾಗಿ ನಿಮಗೆ ಸಹಕಾರ ಕೊಟ್ಟದ್ದಕ್ಕಾಗಿ ನಿಮಗೆ ಅಭಿನಂದನೆ ಸಲ್ಲಿಸಿ ನನ್ನ 2 ಮಾತನ್ನು. ಮುಖ್ಯ ಕಾರ್ಯನಿರ್ವಾಹಕರಾದಂತಹ ಚಂದ್ರಶೇಖರ್ ಅವರು ನಮ್ಮ ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತೇನೆ. ಕಾರ್ಯಕ್ರಮದ ನಿಮಿತ್ತ ಈ ಕಾರ್ಯಕ್ರಮವನ್ನು ಬೇಗ ಮುಂಚಿತವಾಗಿ ತೆರಳಿದಂಥ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿರ್ದೇಶಕರಾದಂಥ ಶ್ರೀ ಶಶಿಕುಮಾರ್ ರೈ ಬಾಲ್ಯೋಟಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಲಕ್ಷ್ಮೀನಾರಾಯಣ ಶೆಟ್ಟಿ ಅರಿಯಟ್ಕ ಇವರಿಗೂ ಕೂಡ ಧನ್ಯವಾದಗಳ. ನಿರ್ದೇಶಕರಾದಂಥ SM ಬಾಬು ಸಾಹೇಬ್ ಇವರಿಗೂ ಕೂಡ ಧನ್ಯವಾದಗಳು. ಸಂಘದ ಮಹಾಪ್ರಬಂಧಕರಾದ ವಸಂತ್ ಜಾಲಾಡಿ ಇವರಿಗೂ ಕೂಡ ಧನ್ಯವಾದಗಳು. ಹಾಗೆ ಸಂಘದ ಎಲ್ಲ ನಿರ್ದೇಶಕರು, ಹಿತೈಷಿಗಳು, ವಿದ್ಯಾರಶ್ಮಿ ಸಂಸ್ಥೆಯ ಸಿಬ್ಬಂದಿಗಳು ಇವರಿಗೂ ಕೂಡ ಧನ್ಯವಾದಗಳು. ಹಾಗೆ ಪತ್ರಿಕಾ ಮಾಧ್ಯಮದ ಮಿತ್ರರಾದಂತಹ ಲೋಕೇಶ್ ಗೌಡ ಹಾಗೂ ಪ್ರವೀಣ್ ಚಂದ್ ಅವರ ಹಾಗೂ ನ್ಯೂಸ್ ಪುತ್ತೂರು ದೃಶ್ಯ ಮಾಧ್ಯಮದ ಸಿಬ್ಬಂದಿಗೆ ಕೂಡ ಧನ್ಯವಾದಗಳು. ಹಾಗೆ ನಿರೂಪಣೆಯಲ್ಲಿ ನಮ್ಮ ಜೊತೆ ಸಹಕರಿಸಿದಂತಹ ಚಂದ್ರಶೇಖರ್ ಇವರಿಗೂ ಕೂಡ ಧನ್ಯವಾದಗಳು. ಹಾಗೆ ಆಗಮಿಸಿದಂತಹ ಎಲ್ಲ ಸಿಬ್ಬಂದಿ ವರ್ಗಗಳು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ.
Dr. M. V. Shetty Institutions, Mangaluru. Empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M. V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M. V. Shetty Institutions, Kavur Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ